भक्ता वृंदा। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं साजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता विशाखान्वितांश्च। हे कृष्णा करुणा सिन्धु दीनबन्धो जगत्पते गोपेशा गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंदा श्री अद्वैत गदाधरा श्रीवासादि गौर भक्तवृंदा। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। हरे कृष्ण ಎಲ್ಲ ಭಕ್ತರಿಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಓದುವವರು ಕಂಟಿನ್ಯೂ ಮಾಡ್ಬೋದು. ಸ್ತುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಸ್ವಲ್ಪ ಮೆಲ್ಲ ಕೇಳ್ತದೆ. ಹರೇ ಕೃಷ್ಣ ಮಾತಾಜಿ. ಓಕೆ ಹೌದು. ಕಲ್ಕತ್ತೆಗೆ ಅಲ್ಲಿಂದನ ಮಾತಾಜಿ? ಹೌದು. ಕಲ್ಕತ್ತೆಗೆ ಬಂದ ದಿನದಿಂದ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಪವಿತ್ರ ಜನ್ಮ ಸ್ಥಳವಾದ ಮಾಯಾಪುರಕ್ಕೆ ಹೋಗುವ ಯೋಚನೆಯನ್ನು ಮಾಡುತ್ತಿದ್ದರು. ಭಕ್ತಿ ವಿನೋದ ಠಾಕೂರರು ಶ್ರೀಲ ಪ್ರಭುಪಾದರ ಗುರುಗಳ ತಂದೆಯವರು ಮತ್ತು ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಭಾರತದಾಚೆ ಪ್ರಸಾರ ಮಾಡುವುದರಲ್ಲಿ ಆದ್ಯ ಪ್ರವರ್ತಕರು. ಪವಿತ್ರ ನಾಮ ಸಂಕೀರ್ತನೆ ಮಾಡುತ್ತಾ ಅಮೆರಿಕನ್ನರು ಯುರೋಪಿಯನ್ನರು ತಮ್ಮ ಬಂಗಾಳಿ ಸಹೋದರರೊಡನೆ ಮಾಯಾಪುರದಲ್ಲಿ ಒಂದುಗೂಡುವ ದಿನಕ್ಕಾಗಿ ಅವರು ಹಂಬಲಿಸಿದ್ದರು. ಭೂಮಿಯನ್ನು ಕೊಂಡುಕೊಂಡು ತಮ್ಮ ಪಾಶ್ಚಾತ್ಯ ಶಿಷ್ಯರಿಗಾಗಿ ಮಾಯಾಪುರದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ತಮ್ಮ ಹಿಂದಿನ ಹಿರಿಯರ ಕನಸನ್ನು ನನಸನ್ನಾಗಿ ಮಾಡಲು ಪ್ರಭುಪಾದರು ಅಪೇಕ್ಷಿಸಿದ್ದರು. ತಮ್ಮ ದೈವ ಸಹೋದರರಲ್ಲಿ ಒಬ್ಬರಿಗೆ ಅವರು ಹೀಗೆ ಬರೆದಿದ್ದರು: ನಮ್ಮ ಪ್ರೀತಿಯ ಗುರುಗಳಾದ ಶ್ರೀಲ ಪ್ರಭುಪಾದರಿಗೆ ಗೌರವವನ್ನು ಸಮರ್ಪಿಸಿ ಭೂಮಿಯನ್ನು ಕೊಳ್ಳುವ ವ್ಯವಹಾರವನ್ನು ಮುಗಿಸಲು ಮಾಯಾಪುರಕ್ಕೆ ಹೋಗಲು ಬಯಸಿದ್ದೇನೆ. ಈ ವ್ಯವಹಾರವನ್ನು ಮುಕ್ತಾಯ ಮಾಡಲು ಶ್ರೀ ಜಗಮೋಹನ ಪ್ರಭುಗಳು ನನ್ನೊಂದಿಗೆ ಬರುವುದಾದರೆ ನನಗೆ ತುಂಬಾ ಉಪಕಾರ ಮಾಡಿದಂತಾಗುತ್ತದೆ. ನಮ್ಮೊಡನೆ ಬರುವಂತೆ ನೀವು ದಯವಿಟ್ಟು ಅವರಿಗೆ ವಿನಂತಿ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಕಲ್ಕತ್ತೆಗೆ ಉತ್ತರದಲ್ಲಿ 110 ಮೈಲಿ ದೂರದಲ್ಲಿರುವ ಮಾಯಾಪುರವೇ ವೃಂದಾವನ ಎಂದು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಒಪ್ಪುತ್ತಾರೆ.
5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಬೃಂದಾವನದಲ್ಲಿ ತನ್ನ ಬಾಲ ಲೀಲೆಗಳನ್ನು ತೋರಿದ 500 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಚೈತನ್ಯ ಮಹಾಪ್ರಭುವಾಗಿ ಕಾಣಿಸಿಕೊಂಡ. ಆದುದರಿಂದ ಗೌಡಿಯ ವೈಷ್ಣವರಿಗೆ ಮಾಯಾಪುರ ಮತ್ತು ಬೃಂದಾವನಗಳು ಪ್ರಪಂಚದಲ್ಲಿ ಅತ್ಯಂತ ಪ್ರಿಯವೂ ಪವಿತ್ರವೂ ಆದ ಸ್ಥಳಗಳು. ಇಸ್ಕಾನ್ನ ಜಾಗತಿಕ ಕೇಂದ್ರಕ್ಕೆ ಮಾಯಾಪುರಕ್ಕಿಂತ ಉತ್ತಮವಾದ ಸ್ಥಳ ಯಾವುದು? ಆದರೆ ಹಲವು ವರ್ಷಗಳಿಂದ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದರೂ ಶ್ರೀಲ ಪ್ರಭುಪಾದರಿಗೆ ಅಲ್ಲಿ ಸ್ವತ್ತನ್ನು ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. 1967ರಲ್ಲಿ ಅವರು ಅಚ್ಯುತಾನಂದರೊಂದಿಗೆ ಮಾಯಾಪುರಕ್ಕೆ ಹೋಗಿದ್ದರು. ಅಲ್ಲಿ ಒಂದು ಸ್ವತ್ತನ್ನು ನೋಡಿದ್ದರು. ಪ್ರಯತ್ನಪಟ್ಟು ಅದನ್ನು ಪಡೆದುಕೊಳ್ಳುವಂತೆ ಅಚ್ಯುತಾನಂದರಿಗೆ ಹೇಳಿದ್ದರು. ಆದರೆ ಅಚ್ಯುತಾನಂದರು ಆ ಸ್ವತ್ತಿನ ಮುಸ್ಲಿಂ ಒಡೆಯನು ಒಂದು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ. ಪ್ರಭುಪಾದರ ಹೋದರಿಗೆ ಮಾಯಾಪುರದಲ್ಲಿ ದೇವಸ್ಥಾನವು ಆಸ್ತಿಯೂ ಸೇರಿದ್ದವು. ಆದರೆ ಅವರು ಸಹಾಯ ಮಾಡಲು ಸಿದ್ಧವಾಗಿರಲಿಲ್ಲ. ಕೆಲವರಂತೂ ಅವರಿಗೆ ವಿರುದ್ಧವಾಗಿಯೇ ಕೆಲಸ ಮಾಡುತ್ತಿರುವಂತೆ ತೋರಿತು. ಪ್ರಭುಪಾದರು ಮಾಯಾಪುರದಲ್ಲಿದ್ದ ಒಬ್ಬ ದೈವ ಸಹೋದರರಿಗೆ ಅಲ್ಲಿ ಒಂದಿಷ್ಟು ಭೂಮಿಯನ್ನು ಕೊಳ್ಳಲು ಅಚ್ಯುತಾನಂದರಿಗೆ ಸಹಾಯ ಮಾಡುವಂತೆ ಬರೆದರು. ದೈವ ಸಹೋದರ ಕಾರ್ಯದರ್ಶಿಗಳು ಅದು ಸಾಧ್ಯವಿಲ್ಲ ಎಂದು ಉತ್ತರ ಕೊಟ್ಟರು. ಕಾರ್ಯದರ್ಶಿಯು ಮಾಯಾಪುರದಲ್ಲಿ ಭೂಮಿ ದೊರೆಯಬೇಕಾದರೆ ಬಹಳ ಅದೃಷ್ಟವಿರಬೇಕು ಎಂದು ಬರೆದಿದ್ದರು. ಪ್ರಭುಪಾದರು ಸಹಕಾರ ನೀಡಲೊಲ್ಲದ ತಮ್ಮ ದೈವ ಸಹೋದರರ ಮನೋಧರ್ಮವನ್ನು ಬಹಳ ಟೀಕಿಸಿದರು. ಅವರು ತಾಳ್ಮೆ ಕಳೆದುಕೊಳ್ಳುತ್ತಿದ್ದರು. ನಮಗೆ ಮಾಯಾಪುರದಲ್ಲಿ ಭೂಮಿ ಏಕೆ ದೊರೆಯುವುದಿಲ್ಲ? ಅವರು ತಮ್ಮ ಶಿಷ್ಯರನ್ನು ಕೇಳಿದರು. 300 ವರ್ಷಗಳಿಂದ ಇದು ತಳ್ಳಿಕೊಂಡೇ ಬಂದಿದೆ. ಮತ್ತೆ ಅವರು ತಮ್ಮ ಒಬ್ಬ ದೈವ ಸಹೋದರರಿಗೆ ಬರೆದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸುನೀತಾ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲಿಂದ ಮಾತಾಜಿ? ಕೇಳ್ತಾ ಇದ್ಯಾ? ಹಾ. ಈ ಮಾಯಾಪುರವನ್ನು ಅಲ್ಲಿಂದ ಓದಿ. ಈ ಮಾಯಾಪುರವನ್ನು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ ಎಂದು ಪ್ರಚಾರ ನೀಡುವ ವಿಷಯ ನಮ್ಮ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಇದು ನಡೆಯುತ್ತಲೇ ಇದೆ. ನಿಮಗೆ ಅನುಕೂಲವಾದಾಗ ಇಲ್ಲಿಗೆ ಬರುವಷ್ಟು ನೀವು ಶ್ರಮವನ್ನು ದಯವಿಟ್ಟು ವಹಿಸಿದರು. ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳಕ್ಕೆ ನಾವು ಹೇಗೆ ಪ್ರಚಾರ ನೀಡಿದ್ದೇವೆ ಎನ್ನುವುದನ್ನು ತೋರಿಸುತ್ತೇನೆ. ನನ್ನ ಪಾಶ್ಚಾತ್ಯ ಶಿಷ್ಯರಿಗಾಗಿ ಒಂದು ವಸತಿಯನ್ನು ನಿರ್ಮಿಸಲು ಮಾಯಾಪುರದಲ್ಲಿ ನನಗೆ ಸ್ವಲ್ಪ ಭೂಮಿಯನ್ನು ಕೊಡುವಂತೆ ನಾನು ಪೂಜ್ಯ ಶ್ರೀ ಪಾದತೀರ್ಥ ಮಹಾರಾಜರನ್ನು ಹೇಗೆ ಬೇಡಿಕೊಂಡೆ. ಅವರು ಹೇಗೆ ನಿರಾಕರಿಸಿದರು ಎನ್ನುವುದು ಪ್ರಾಯಶಃ ನಿಮಗೆ ತಿಳಿದಿದೆ. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಅಮೆರಿಕದಿಂದ ಮತ್ತು ಯುರೋಪಿನಿಂದ ಭಕ್ತರು ಮಾಯಾಪುರಕ್ಕೆ ಬರಬೇಕು ಎಂಬ ಅಪೇಕ್ಷೆ ಇತ್ತು. ಅವರು ಭವಿಷ್ಯವಾಣಿ ಇಂದು ವಾಸ್ತವವಾಗಿದೆ. ದುರಾದೃಷ್ಟದಿಂದ ಅವರು ಮಾಯಾಪುರದಲ್ಲಿ ವಾಸಿಸಲು ಸರಿಯಾದ ಸ್ಥಳವಿಲ್ಲದೆ ಕಲ್ಕತ್ತೆಯ ಬೀದಿಗಳಲ್ಲಿ ಅಲೆಯುತ್ತಿದ್ದಾರೆ. ಇದು ಸರಿ ಎಂದು ನಿಮಗೆ ಅನಿಸುತ್ತಿದೆಯೇ? ಒಂದು ಸಣ್ಣ ತುಂಡುದೊಡನೆ ಪ್ರಭುಪಾದರು ಮಾಯಾಪುರದಿಂದ ಗಂಗಾ ನದಿಯ ಆಚೆ ದಡದಲ್ಲಿ ಇರುವ ನವದೀಪಕ್ಕೆ ರೈಲಿನಲ್ಲಿ ಹೋದರು. ನೋಡಿ, ಇದು ತಂಡದೊಡನೆ ಆಯ್ತಾ? ಸರಿಯಾಗಿ ನೋಡಿ. ತಡದಲ್ಲಿ ಆಚೆ ದಡದಲ್ಲಿರುವ ತಂಡದೊಡನೆ ಆಚೆ ದಡದಲ್ಲಿ ಇರುವ ನವದೀಪಕ್ಕೆ ರೈಲಿನಲ್ಲಿ ಹೋದರು. ಅಲ್ಲಿ ದೇವಾನಂದ ಮಠದ ಸದಸ್ಯರು ಅವರನ್ನು ಬರಮಾಡಿಕೊಂಡರು. ದೇವಾನಂದ ಮಠಕ್ಕೆ ರಿಕ್ಷಾಗಳಲ್ಲಿ ಹೋಗುತ್ತಾ ಭಕ್ತರಿಗೆ ನವದೀಪದ ಗ್ರಾಮೀಣ ವಾತಾವರಣವು ಮನಮೋಹಕವಾಗಿ ಕಂಡಿತು. ಮಳೆಗಾಲದಿಂದ ಎಲ್ಲೆಲ್ಲೂ ಸಮೃದ್ಧಿ. ಉಷ್ಣಖಂಡದ ಗಿಡ ಮರಗಳ ಎರಡೂ ಬದಿಯಲ್ಲಿ ಕಣ್ಸೆಳೆಯವು. ರಸ್ತೆಗಳಲ್ಲಿ ಸಾಗಿದಂತೆ ಭಾರತದ ಬಗ್ಗೆ ತಾವು ಬೆಳೆಸಿಕೊಂಡಿದ್ದ ರಮ್ಯ ಕಲ್ಪನೆಗಳು ವಾಸ್ತವವಾಗುತ್ತಿರುವಂತೆ ಅವರಿಗೆ ಅನುಭವವಾಯಿತು. ದೇವಾನಂದ ಮಠದಲ್ಲಿ ಪ್ರಭುಪಾದರಿಗೂ ಅವರ ಶಿಷ್ಯರಿಗೂ ವಿಶೇಷ ಪ್ರಸಾದವನ್ನು ತಿಳಿದುಕೊಳ್ಳಲು ಸೌಲಭ್ಯವನ್ನು ಕೊಡಲಾಯಿತು. ಮಳೆ ಮತ್ತೆ ಬಂದಿತು. ದಿನಗಟ್ಟಲೆ ಮಳೆ ಸುರಿಯಿತು. ಗಂಗಾ ನದಿಯಲ್ಲಿ ನೀರು ಏರುತ್ತಾ ಹೋಯಿತು. ವೇಗವಾಗಿ ಮಾಯಾಪುರದೊಳಕ್ಕೆ ಹರಿಯುತ್ತಾ ನದಿಯನ್ನು ದಾಟುವುದು ಸಾಧ್ಯವಾಯಿತು. ಮಳೆ ಬೇಗನೆ ನಿಲ್ಲುವ ಲಕ್ಷಣ ದಾಟುವುದು ಅಸಾಧ್ಯವಾಯಿತು. ಮಳೆ ಬೇಗನೆ ನಿಲ್ಲುವ ಲಕ್ಷಣ ಕಾಣದಿದ್ದರಿಂದ ಪ್ರಭುಪಾದರು ಹೊರಡಲು ತೀರ್ಮಾನಿಸಿದರು. ಅವರ ಶಿಷ್ಯರು ಒಂದು ದಿನ ಬೆಳಿಗ್ಗೆ ಬೇಗನೆ ರೈಲಿನಲ್ಲಿ ಕಲ್ಕತ್ತೆಗೆ ಹೊರಟರು. ರೈಲು ದಾರಿಯ ಮೇಲೆಲ್ಲ ನೀರು. ಮತ್ತೆ ರೈಲು ನಿಲ್ಲಬೇಕಾಯಿತು. ಒಮ್ಮೆ 8 ಗಂಟೆಯಿಂದ ಹೆಚ್ಚು ಕಾಲ ನಿಂತಿತ್ತು. ಶೆಕೆ ಮತ್ತು ಅವರ ಗಾಡಿಯಲ್ಲಿ ಸದಾ
ಹಾದು ಹೋಗುತ್ತಿದ್ದ ಪ್ರಯಾಣಿಕರ ಗುಂಪುಗಳಿಂದ ರೈಲು ಹೊರಡಲು ಕಾಯುವುದು ಭಕ್ತರಿಗೆ ಯಾತನಮಯವಾಯಿತು. ಪ್ರಭುಪಾದರು ಭಕ್ತರೊಬ್ಬರಿಗೆ ರಿಕ್ಷಾ ತೆಗೆದುಕೊಂಡು ಹೋಗಿ ಪ್ರಯಾಣಕ್ಕೆ ಇನ್ನೂ ಉತ್ತಮ ವ್ಯವಸ್ಥೆಯನ್ನು ಮಾಡುವಂತೆ ಹೇಳಿದರು. ಯಾವ ಸೌಲಭ್ಯವೂ ದೊರೆಯಲಿಲ್ಲ. ಕಡೆಗೂ ರೈಲು ಕಲ್ಕತ್ತೆಯ ಕಡೆಗೆ ಹೊರಟಿತು. ಆದರೂ ಮುಂದಿನ ನಿಲ್ದಾಣದಲ್ಲಿ ನಿಂತಿತು. ಅಲ್ಲಿ ಮುಂದಿನ ನಿಲ್ದಾಣದಲ್ಲಿ ನಿಂತಿತು. ಅದೇ ಹೇಳಿದೆ ಮಾತಾಜಿ. ಹೇಳಿದ್ರಿ ನೀವು. ಓಕೆ, ಸಾರಿ. ಆದರೆ ಮುಂದಿನ ನಿಲ್ದಾಣದಲ್ಲಿ ನಿಂತಿತು. ಅಲ್ಲಿ ಪ್ರಯಾಣಿಕರೆಲ್ಲ ಇಲ್ಲಿಂದ ರೈಲನ್ನು ಹತ್ತಿದರು. ಅಂತೂ ಪ್ರಭುಪಾದರು ಕಲ್ಕತ್ತೆಯನ್ನು ಶ್ರೀದಾಸಗುಪ್ತರ ಮನೆಯನ್ನು ಸೇರಿದರು. ಅಲ್ಲಿ ಪ್ರಯಾಣಿಕರೆಲ್ಲ ಇನ್ನೊಂದು ರೈಲನ್ನು ಹತ್ತಿದರು. ಅಂತೂ ಪ್ರಭುಪಾದರ ಕಲ್ಕತ್ತೆಯನ್ನು ಶ್ರೀದಾಸಗುಪ್ತರ ಮನೆಯನ್ನು ಸೇರಿದರು. ಪ್ರಭುಪಾದರು, ನಾವು ಮಾಯಾಪುರದಲ್ಲಿ ನಮ್ಮ ಮುಖ್ಯ ಕೇಂದ್ರವನ್ನು ಸ್ಥಾಪಿಸುವುದು ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟವಿಲ್ಲವೇನೋ ಎಂದು ಹೇಳಿದರು. ಅವರು ಮನಸ್ಸಿನಲ್ಲಿ ಇದ್ದ 2 ಗುರಿಗಳನ್ನು, ಕಲ್ಕತ್ತಾದಲ್ಲಿ ಒಂದು ಸ್ಥಳವನ್ನು ಸ್ಥಾಪಿಸುವುದು ಮತ್ತು ಮಾಯಾಪುರದಲ್ಲಿ ಭೂಮಿಯನ್ನು ಕೊಳ್ಳುವುದು, ಅವರು ಸಾಧಿಸಲು ಸಾಧ್ಯವಾಗಿರಲಿಲ್ಲ. ಪ್ರಭುಪಾದರು ಜನರ ಮನೆಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವುದನ್ನು, ತಮ್ಮ ಕೊಠಡಿಯಲ್ಲಿ ಅತಿಥಿಗಳೊಂದಿಗೆ ಮಾತುಕತೆಯಾಡುವುದನ್ನು ಮುಂದುವರಿಸಿದರು. ಒಂದು ದಿನ ಶ್ರೀ ದಂದೇರಿಯಾ ಎನ್ನುವರು ಪ್ರಭುಪಾದರನ್ನು ನೋಡಲು ಬಂದರು. ಆಗ ಮುಂಬೈಯಲ್ಲಿ ಗರಿಗುಡುತ್ತಿದ್ದ ಸಾಧು ಸಮಾಜವನ್ನು ಅವರು ಪ್ರಸ್ತಾಪಿಸಿದರು. ಅದು ಭಾರತದ ಬಹುಮುಖ್ಯ ಸಾಧುಗಳ ಮೇಳವು ಚೌಪಾತಿ ಸಮುದ್ರ ತೀರದಲ್ಲಿ ಸೇರಲಿದ್ದಿತ್ತು. ಬಹುದೊಡ್ಡ ಸಂಗತಿಯಾಗುವಂತೆ ತೋರುತ್ತಿತ್ತು. ಶ್ರೀ ದಂದೇರಿಯಾ ಅವರು ಅದರಲ್ಲಿ ಭಾಗವಹಿಸುವಂತೆ ಪ್ರಭುಪಾದರನ್ನು ಕೋರಿದರು. ಪ್ರಭುಪಾದರು ಒಪ್ಪಿದರು. ಮುಂಬೈ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಓದಿಸದ ಮಾತಾಜಿ. ಎಸ್ ಮಾತಾಜಿ. ಉಷಾ ಮಾತಾಜಿ, ಉಷಾ ಭಟ್ ಡ್ರೈವಿಂಗ್ ಅಲ್ಲಿ ಇದ್ದಾರಾ? ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ರೀನಾ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಆರ್. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ರದ್ದು ಮುಂಬೈ ನೋಡ್ತೀನಿ ಮಾತಾಜಿ. ಏನ್ ಮಾತಾಜಿ? ಓದಿ ನೀವು. ಮುಂಬೈ, ಅಕ್ಟೋಬರ್ 1970. ಇನ್ನಷ್ಟು ಮಂದಿ ಶಿಷ್ಯರು ತಮ್ಮೊಡನೆ ಸೇರುವಂತೆ ಪ್ರಭುಪಾದರು ಮಾಡಿದ ಕೋರಿಕೆಯಂತೆ ಅಮೆರಿಕದ 20 ಮಂದಿ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ಮಾತಾಜಿ, ಯಾಕೋ ದೊಡ್ಡದಾಗ್ತಾ ಇಲ್ಲ, 20 ಮಂದಿ ಭಕ್ತರು ಬ್ರಸೆಲ್ಸ್ಗೆ ಹೋದರು. ಅಲ್ಲಿಂದ ಹೆಚ್ಚು ವೆಚ್ಚವಾಗದ ವಿಮಾನದಲ್ಲಿ ಮುಂಬೈಗೆ ಬಂದರು. ವಿಮಾನ ನಿಲ್ದಾಣದಲ್ಲಿ ಅವರು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಪರದಾಡುತ್ತಿದ್ದಾಗ ಶ್ರೀ ಕೈಲಾಶ್ ಸೇಕ್ಷಾರಿಯ ಅವರ ಬಳಿಗೆ ಬಂದರು. ಸೇಕ್ಷಾರಿಯ ಅವರು ಮುಂಬೈಯ ಶ್ರೀಮಂತ ವಾಣಿಜ್ಯೋದ್ಯಮಿ ಮತ್ತು ಶ್ರೀ ದಂದರಿಯ ಅವರ ಸೋದರಳಿಯ. ಅವರು ಪ್ರಭುಪಾದರಿಂದ ಒಂದು ಪತ್ರವನ್ನು ತಂದಿದ್ದರು. ಶ್ರೀ ಸೇಕ್ಷಾರಿಯ ಅವರು ಹಲವು ಕಾರುಗಳಿಗೆ ವ್ಯವಸ್ಥೆ ಮಾಡಿದ್ದರು. ಅವರು ಭಕ್ತರನ್ನು ಮೆರಿನ್ ಡ್ರೈವ್ನಲ್ಲಿ ಮುಂಬಯಿಯ ಶ್ರೀಮಂತ ವಾಸದ ಮನೆಗಳಿದ್ದ ಪ್ರದೇಶದಲ್ಲಿ ತಮ್ಮ ಮನೆಗೆ ಕರೆದೊಯ್ದರು. ಅವರ ಊಟಕ್ಕೆ ಮತ್ತು ವಾಸಕ್ಕೆ ವ್ಯವಸ್ಥೆ ಮಾಡಿದರು. 2 ದಿನಗಳ ನಂತರ ಪ್ರಭುಪಾದರು ಮರುದಿನ ಬರುವರೆಂದು ತಿಳಿಸುವ ತಂತಿ ವಾರ್ತೆಯೊಂದು ಶ್ರೀ ಸೆಕ್ಸಾರಿಯ ಅವರಿಗೂ ಭಕ್ತರಿಗೂ ಬಂದಿತು. ಪ್ರಭುಪಾದರು ಮುಂಬಯಿಯ ವಿಮಾನ ನಿಲ್ದಾಣಕ್ಕೆ ಬಂದರು. ಬಹು ಉತ್ಸಾಹದ ಸ್ವಾಗತ ನೀಡಿದ ನಂತರ ಶ್ರೀ ಸೆಕ್ಸಾರಿಯ ಅವರ ಮನೆಗೆ ಬಂದರು. ಮೆರಿನ್ ಡ್ರೈವ್ ಸಮುದ್ರ ತೀರದಲ್ಲಿ ಚಾಚಿದೆ. ಅದರ ಉದ್ದಕ್ಕೂ ಇರುವ ಮನೆಗಳು ಅತ್ಯಂತ ಶ್ರೀಮಂತರಿಗೆ ಸೇರಿದವು. ಶ್ರೀ ಸೆಕ್ಸಾರಿಯ
ಅವರದು 7 ಅಂತಸ್ತುಗಳ ಮನೆ. ಅವರು ಪ್ರಭುಪಾದರಿಗೆ ಮೊದಲ ಅಂತಸ್ತಿನಲ್ಲಿ ವಿಶಾಲವಾದ ಕೊಠಡಿಗಳನ್ನು ಕೊಟ್ಟರು. ಅಲ್ಲಿಂದ ಅರೇಬಿಯನ್ ಸಮುದ್ರವನ್ನು ಕಾಣಬಹುದಾಗಿತ್ತು. ಮುಂಬಯಿಯ ಭಾರತದಲ್ಲಿ ಅತ್ಯಂತ ಪ್ರಾಪಂಚಿಕ ಮನೋಧರ್ಮದ ನಗರ ಎಂದು ಪ್ರಭುಪಾದರು ಹೇಳಿದರು. ಅದು ರಾಷ್ಟ್ರದ ಚಲನಚಿತ್ರದ ರಾಜಧಾನಿ. ಭಾರತದ ಬೇರೆ ನಗರಗಳಿಗಿಂತ ಇಲ್ಲಿ ಹೆಚ್ಚಾಗಿ ಜನರು ಪಾಶ್ಚಾತ್ಯ ಉಡುಪನ್ನು ಧರಿಸುತ್ತಾರೆ. ಈ ನಗರವು ಭಾರತದ ಮಹಾದ್ವಾರ. ಅತ್ಯಂತ ಹೆಚ್ಚು ಸಂಖ್ಯೆಯ ಕೈಗಾರಿಕೆಗಳು, ಅತ್ಯಂತ ಹೆಚ್ಚು ಸಂಖ್ಯೆಯ ವಾಣಿಜ್ಯ ವ್ಯವಹಾರಗಳು ಮತ್ತು ಅತ್ಯಂತ ಹೆಚ್ಚು ಸಂಖ್ಯೆಯ ಜಾಹೀರಾತು ಬೋರ್ಡುಗಳು ಈ ನಗರದಲ್ಲಿದ್ದವು. ಅದೊಂದು ಸಂಸ್ಕೃತಿಗಳ ಮತ್ತು ಎಲ್ಲವಾಯಿತು ಮತ್ತು ಮತಧರ್ಮಗಳ ಸರ್ವ ದೇಶಗಳ ಪ್ರಾರಂಭದ ಸಂಗಮ. ಆದರೆ ಕಲ್ಕತ್ತಾದಲ್ಲಿದ್ದಂತೆ ನಕ್ಸಲೈಟರ ಭಯೋತ್ಪಾದಕತೆ ಇರಲಿಲ್ಲ ಮತ್ತು ನವದೆಹಲಿಯ ದಟ್ಟವಾದ ರಾಜಕೀಯದ ವಾತಾವರಣವಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳನ್ನು, ಅವರ ಸಂಕೀರ್ತನ ಚಳವಳಿಯನ್ನು ಆರಾಧಿಸುವ ಶ್ರೀಮಂತ ಕುಟುಂಬಗಳೂ ಇರಲಿಲ್ಲ. ಆದರೆ ದೇಶಕ್ಕೆ ಇಲ್ಲಿ ಕೆಲವು ವಿಶೇಷವಾದ ಸೌಲಭ್ಯಗಳಿದ್ದವು ಎಂದು ಪ್ರಭುಪಾದರು ಹೇಳುತ್ತಿದ್ದರು. ಅದು ಸಿರಿವಂತ ನಗರ. ಬುದ್ಧಿವಂತರು ಹೊಸದೊಂದು ವಿಚಾರವನ್ನು ಅತಿ ಶೀಘ್ರವಾಗಿ ಸ್ವೀಕರಿಸಬಲ್ಲವರೂ ಆದ ಅನೇಕ ಮಂದಿ ದೈವ ಭಕ್ತರ ನಿವಾಸಗಳಿದ್ದವು. ಮುಂಬಯಿಯ ಕೃಷ್ಣ ಪ್ರಜ್ಞೆಗೆ ತುಂಬಾ ಬೆಂಬಲ ಕೊಡುವ ನಗರವಾಗುತ್ತದೆ ಎಂದು ಪ್ರಭುಪಾದರು ಭವಿಷ್ಯ ಹೇಳಿದರು. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ ನಾನು? ಓದಿ ಮಾತಾಜಿ. ಹಾ, ಓಕೆ. ಹರೇ ಕೃಷ್ಣ. ಮಣಿಗಳಿಂದ ಅಲ್ವಾ ಮಾತಾಜಿ? ಮುಂಬೈಯಲ್ಲಿ. ಮುಂಬೈಯಲ್ಲಿ ಪ್ರಭುಪಾದರ ಉಪದೇಶದ ಮೊದಲನೆಯ ಕಾರ್ಯಕ್ರಮ ಸಾಧುಗಳ ಒಂದು ಸಭೆಯಲ್ಲಿ ಶ್ರೀ ಸೆಕ್ಸಾರಿಯರ ಮನೆಯಿಂದ ಕೆಲವು ಮನೆಗಳಾಚೆ ಒಂದು ಬಯಲಿನಲ್ಲಿ ಚಪ್ಪರವೊಂದರಲ್ಲಿ ನಡೆಯಲಿತ್ತು. ಪ್ರಭುಪಾದರ ಶಿಷ್ಯರಿಗೂ ಆಹ್ವಾನವಿತ್ತು. ಪ್ರಭುಪಾದರು ಅಲ್ಲಿಗೆ ಬರುವುದಕ್ಕೆ ಹಲವು ಗಂಟೆಗಳ ಮೊದಲೇ ಶಿಷ್ಯರು ಬಂದಿದ್ದರು. ವೇದಿಕೆಯ ಮೇಲೆ ಉದ್ದವಾದ ಪಂಕ್ತಿಗಳಲ್ಲಿ ಕುಳಿತಿದ್ದ ಭಾರತೀಯ ಸಾಧುಗಳ ಸಮೂಹವನ್ನು ಕಂಡು ಶಿಷ್ಯರು ಬೆರಗಾದರು. ಸಾಧುಗಳಲ್ಲಿ ಕೆಲವರು ಗಡ್ಡ ಬಿಟ್ಟಿದ್ದರು, ಕೆಲವರು ತಲೆಯನ್ನು ಬೋಳಿಸಿದ್ದರು, ಕೆಲವರಿಗೆ ಉದ್ದವಾದ ಜಟೆ ಮತ್ತು ಕೈಯಲ್ಲಿ ತ್ರಿಶೂಲ, ಇನ್ನು ಕೆಲವರು ದೇಹಕ್ಕೆ ಬೂದಿಯನ್ನು ಬಳದಿಕೊಂಡಿದ್ದರು, ಮತ್ತೆ ಕೆಲವರು ಮಣಿಗಳಿಂದ ಮತ್ತು ಮಣ್ಣಿನ ಗೆರೆಗಳಿಂದ ಅಲಂಕಾರ ಮಾಡಿಕೊಂಡಿದ್ದರು. ಭಕ್ತರಿಗೆ ಪರಮಾಶ್ಚರ್ಯವಾಯಿತು. ಈ ಬಿಳಿಯ ಚರ್ಮದ ವೈಷ್ಣವರನ್ನು ಕಂಡು ಹಲವರು ಸಾಧುಗಳಿಗೂ ಪರಮಾಶ್ಚರ್ಯವಾಯಿತು. ಭಕ್ತರು ವೇದಿಕೆಯ ಮೇಲೆ ಬಂದು ಕೀರ್ತನೆಯನ್ನು ಪ್ರಾರಂಭಿಸಿದಾಗ ಸಭಿಕರು ತಾಳ ಹಾಕುತ್ತಾ ಸಂಕೀರ್ತನೆ ಮಾಡುತ್ತಾ ಪ್ರತಿಕ್ರಿಯೆ ತೋರಿದರು. ಅನಂತರ ಸೆಕ್ಸಾರಿಯ ಅವರ ಸಲಹೆಯಂತೆ ಭಕ್ತರು ಸಂಕೀರ್ತನೆ ಮಾಡುತ್ತಾ ಬೀದಿಗೆ ಹೊರಟರು. ಸಭಿಕರಲ್ಲಿ ಅನೇಕರು ಅವರನ್ನು ಹಿಂಬಾಲಿಸಿದರು. ಅಂದು ಸಂಜೆ ಭಕ್ತರು ಪ್ರಭುಪಾದರೊಂದಿಗೆ ಚಪ್ಪರಕ್ಕೆ ಬಂದರು. ಪ್ರಭುಪಾದರು ಎತ್ತರವಾದ ವೇದಿಕೆಯ ಮೇಲೆ ಕುಳಿತರು. ಅವರ ಶಿಷ್ಯರು ಅವರ ಪಾದಗಳ ಬಳಿ ಕುಳಿತರು. ತಮ್ಮ 3 ಶಿಷ್ಯರಿಂದ ಇಂಗ್ಲಿಷಿನಲ್ಲಿ ಭಾಷಣಗಳನ್ನು ಮಾಡಿಸಿದ ನಂತರ ಪ್ರಭುಪಾದರು ಹಿಂದಿಯಲ್ಲಿ ಮಾತನಾಡಿದರು. 500ಕ್ಕೂ ಹೆಚ್ಚು ಮಂದಿ ಶ್ರೋತೃಗಳು ನಿಶ್ಶಬ್ದವಾಗಿ ಆಲಿಸಿದರು. ಉಪನ್ಯಾಸ ಮುಗಿದ ನಂತರ ಪ್ರಭುಪಾದರು ವೇದಿಕೆಯಿಂದ ಕೆಳಕ್ಕೆ ಬಂದರು. ಅವರ ಸುತ್ತ ಗುಂಪು ಸೇರಿತು. ಅವರ ಪಾದಗಳಿಗೆ ನಮಸ್ಕಾರ ಮಾಡಿತು. ಅವರ ಕಾರಿನವರೆಗೆ ಅವರನ್ನು ಹಿಂಬಾಲಿಸಿತು. ಪೂರ್ವ ಯೋಜನೆ ಇಲ್ಲದೆ ಮುಂಬಯಿಯ ಬೀದಿಗಳಲ್ಲಿ ತಮ್ಮ ಶಿಷ್ಯರು ನಡೆಸಿದ ಕೀರ್ತನೆಯ ವಿಷಯವನ್ನು ಅವರಿಂದ ಕೇಳಿ ತಿಳಿದಾಗ ಪ್ರಭುಪಾದರು ಅವರು ಪ್ರತಿದಿನ ಅತ್ಯಂತ ಜನನಿಬಿಡ ಅಂಗಡಿ ಬೀದಿಗಳಿಗೆ ಹೋಗಿ ಸಂಕೀರ್ತನೆ ಮಾಡಬೇಕೆಂದು ಹೇಳಿದರು. ಅವರು ಹಾಗೆಯೇ ಮಾಡಿದರು. ಎಲ್ಲಿ ಜನಸಂದಣಿ ಇದ್ದರೆ ಅಲ್ಲಿ ಭಕ್ತರು ಹಾಜರಾಗಿ ಸಂಕೀರ್ತನೆ ನಡೆಸುವರು. ಅವರಿಗೆ ಬಲವಿತ್ತು, ಯೌವನವಿತ್ತು, ಉತ್ಸಾಹವಿತ್ತು, ಶ್ರದ್ಧೆ ಇತ್ತು. ಪ್ರತಿನಿತ್ಯ ಅವರು ರಸ್ತೆಗಳಲ್ಲಿ 3-4 ಗಂಟೆಗಳ ಕಾಲ ಸಂಕೀರ್ತನೆ ನಡೆಸುತ್ತಿದ್ದರು. ಪ್ರಭುಪಾದರು ಸಂಕೀರ್ತನೆ ಮಾಡುತ್ತಾ ಶಿಷ್ಯರೊಂದಿಗೆ ತಾವೇ ಬೀದಿಗಳಿಗೆ ಹೋಗದಿದ್ದರೂ ಪ್ರತಿದಿನ ಬೆಳಗ್ಗೆ ಅವರು ಹೊರಡುವ ಮುನ್ನ ಮತ್ತು ಸಂಜೆ ಅವರು ಹಿಂದಿರುಗಿದಾಗ ಅವರಿಗೆ ನಿರ್ದೇಶನಗಳನ್ನು ಕೊಡುತ್ತಿದ್ದರಿಂದ ಮತ್ತು ತಮ್ಮ ಸಾನ್ನಿಧ್ಯದಿಂದ ಅವರ ಜೊತೆಗಿದ್ದಂತೆಯೇ ಆಗಿತ್ತು. ಪ್ರಭುಪಾದರು ಹೇಳಿದರು ಎನ್ನುವ ಕಾರಣದಿಂದಲೇ ಅವರು ಸಂಕೀರ್ತನೆ ಮಾಡುತ್ತಿದ್ದರು. ಸಂಕೀರ್ತನೆ ಮಾಡುವುದು ಆತ್ಮದ ಸಹಜ ಕ್ರಿಯೆ ಎಂದು ಅವರಿಗೆ ತಿಳಿದಿತ್ತು. ಪ್ರತಿಯೊಬ್ಬರು ಸಂಕೀರ್ತನೆ ಮಾಡಬೇಕು. ಈ ಬದುಕು ಮುಗಿದಾಗ ತಾವು ಮತ್ತೆ ಮನೆಗೆ ಭಗವದ್ಧಾಮಕ್ಕೆ ಹೋಗುತ್ತೇವೆ ಎಂದು ಭಕ್ತರಿಗೆ ತಿಳಿದಿತ್ತು. ಅದಕ್ಕಿಂತ ಮುಖ್ಯವಾಗಿ ದಿನ ಮುಗಿದಾಗ ಅವರು ಮೆರೀನ್ ಡ್ರೈವ್ಗೆ ಪ್ರಭುಪಾದರ ಬಳಿಗೆ ಹೋಗುವರು. ಪ್ರಭುಪಾದರು ಮಂದಹಾಸದಿಂದ ಅವರನ್ನು ಪ್ರೋತ್ಸಾಹಿಸುವರು. ನಗರದಲ್ಲಿ ಸಂಕೀರ್ತನೆ ನಡೆಸುತ್ತಾ ಇದ್ದ ಪಾಶ್ಚಾತ್ಯ ಭಕ್ತರತ್ತ ಆಕಾಶವಾಣಿ ಕೇಂದ್ರಗಳು, ವೃತ್ತಪತ್ರಿಕೆಗಳು ಗಮನ ಹರಿಸಿದವು. ದಿ ಟೈಮ್ಸ್ ಆಫ್ ಇಂಡಿಯಾ ಅಕ್ಟೋಬರ್ 10ರ ಸಂಚಿಕೆಯಲ್ಲಿ ಒಂದು ಲೇಖನವು ಪ್ರಕಟವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಕಳೆದ ಕೆಲವು ದಿವಸಗಳಿಂದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಸ್ನೆಸ್ ಇಸ್ಕಾನ್ಗೆ ಸೇರಿದ್ದ ಅಮೆರಿಕದ ತಂಡವೊಂದು ಮುಂಬಯಿಯಲ್ಲಿ ಸಂಕೀರ್ತನೆ ಮಾಡುತ್ತಾ ತಿರುಗಾಡುತ್ತಿದೆ. ಈ ತಂಡದಲ್ಲಿ ಮಕ್ಕಳನ್ನು ಎತ್ತುಕೊಂಡಿರುವ ಮಹಿಳೆಯರೂ ಇದ್ದಾರೆ. ಇವರು ತಾಳ, ಚಿಟಕಿ ಮತ್ತು ಮೃದಂಗಗಳನ್ನು ನುಡಿಸುತ್ತಾ ಹರೇ ಕೃಷ್ಣ 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 ಹರೇ ಹರೇ ಅಥವಾ ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾರೆ. ಪ್ರಾಪಂಚಿಕ ಮನೋಧರ್ಮದ ಪಶ್ಚಿಮ ಅಥವಾ ಅದರ ಬಹು ಸಣ್ಣ ಭಾಗವಾದರೂ ಕಟ್ಟೆಕಡೆಗೆ ಪೂರ್ವ ಜಗತ್ತಿನ ಆಧ್ಯಾತ್ಮಿಕತೆಯನ್ನು ಸ್ವೀಕರಿಸಲು ತಿರುಗಿರಬಹುದೇ? ಇಂದು ಇಲ್ಲಿ ಭಾರತದ ಸಾಧು ಸಮಾಜದಲ್ಲಿ ಪ್ರಾರಂಭವಾಗುವ 7ನೇ ಅಖಿಲ ಭಾರತ ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿರುವ ಕೃಷ್ಣನಾಮ ಸಂಕೀರ್ತನೆ ಮಾಡುವ ಅಮೆರಿಕರಲ್ಲಿ ಹಲವರನ್ನು ನಾನು ಭೇಟಿಯಾದೆ. ಅವರ ಪ್ರಾಮಾಣಿಕತೆ ಮತ್ತು ಅವರು ಸ್ವೀಕರಿಸಿರುವ ಪಂಥಕ್ಕೆ ಸಂಪೂರ್ಣ ಸಮರ್ಪಣೆ ಇವು ನನಗೆ ಎದ್ದು ಕಂಡವು. ಮಧುರೆಯ ವೈಷ್ಣವರು ಈ ಭಕ್ತಿ ಉತ್ಸಾಹದ ತಂಡದವರಷ್ಟು ಮುಗ್ಧರಾಗಿರುವುದು ಸಾಧ್ಯವಿಲ್ಲ ಎಂದು ನನಗನ್ನಿಸಿತ್ತು. ಚೌಪಾತಿ ತೀರದ ಮರಳು ಸೊಗಸಾಗಿತ್ತು ಮತ್ತು ಸ್ವಚ್ಛವಾಗಿತ್ತು. ಸಾವಿರಾರು ಜನ ಸೇರಿದ್ದರು. ಸಾಧುಗಳು ವೇದಿಕೆಯ ಮೇಲಿದ್ದರು. ಪ್ರಭುಪಾದರು ಅವರ ಶಿಷ್ಯರು ಇವರಲ್ಲಿ ಸೇರಿದರು. ಮಬ್ಬು ಬೆಳಕಿತ್ತು. ಅರಬ್ಬಿ ಸಮುದ್ರದ ಮೇಲೆ ಆಕಾಶ ಮೋಡದಿಂದ ತುಂಬಿತ್ತು. ಹಿತವಾದ ತಂಗಾಳಿ ಬೀಸುತ್ತಿತ್ತು. ಮಾಯವಾದ ಸಿದ್ಧಾಂತವನ್ನು ವಿವರಿಸುವ 2 ಉಪನ್ಯಾಸಗಳು ಆಗಲೇ ಮುಗಿದಿದ್ದವು. ಈಗ ಪ್ರಭುಪಾದರು ಮಾತನಾಡಬೇಕಾಗಿತ್ತು. ನಿಗದಿಯಾಗಿದ್ದಂತೆ ಆ ಸಂಜೆ ಅವರೇ ಕಡೆಯ ಉಪನ್ಯಾಸಕರು. ಸಭಿಕರಿಗೆ ಅವರ ಮಾತನ್ನು ಕೇಳಬೇಕೆಂದು ಅತ್ಯಾಸಕ್ತಿ ಇತ್ತು. ಈಗ ಅವರು ಮುಂಬಯಿಗೆ ಬಂದು ಅವರ ಶಿಷ್ಯರು ಪ್ರತಿನಿತ್ಯ ಸಾರ್ವಜನಿಕವಾಗಿ ಸಂಕೀರ್ತನೆ ಮಾಡುತ್ತಿದ್ದ ಕಾರಣದಿಂದಲಂತೂ ಪಶ್ಚಿಮದಲ್ಲಿ ಅವರು ಕೈಗೂಡಿಸಿಕೊಂಡ ಸಾಧನೆಗಳ ವಿಷಯದಲ್ಲಿ ಬಹು ಕುತೂಹಲವಿತ್ತು. ಹಿಂದಿನ 2 ಗಂಟೆಗಳ ಹಿಂದಿ ವಾಗ್ಜರಿಯಿಂದ ಬೇಸತ್ತು ತಾಳ್ಮೆಗೆಟ್ಟಿದ್ದ ಪ್ರಭುಪಾದರ ಶಿಷ್ಯರಿಗಂತೂ ಪ್ರಭುಪಾದರ ಮಾತಿಗಾಗಿ ಕಾಯುವುದೇ ಕಷ್ಟವಾಗಿತ್ತು. ಆದರೆ ಸಭಿಕರನ್ನುದ್ದೇಶಿಸಿ ಮಾತನಾಡುವುದರ ಬದಲು ಪ್ರಭುಪಾದರು ತಮ್ಮ ಶಿಷ್ಯರತ್ತ ತಿರುಗಿ ಸಂಕೀರ್ತನೆ ಪ್ರಾರಂಭಿಸಿ ಎಂದು ಹೇಳಿದರು. ಭಕ್ತರು ಕೀರ್ತನೆಯನ್ನು ಪ್ರಾರಂಭಿಸುತ್ತಿದ್ದಂತೆಯೇ ಪುಟ್ಟ ಸರಸ್ವತಿ ಎದ್ದು ನಿಂತು ಕುಣಿಯಲು ಪ್ರಾರಂಭಿಸಿದಳು. ಅವಳನ್ನು ಅನುಸರಿಸಿ ಇತರ ಭಕ್ತರು ಎದ್ದು ನಿಂತು ನೃತ್ಯ ಮಾಡಲು ಪ್ರಾರಂಭಿಸಿದರು. ಮೃದಂಗ ಮತ್ತು ಕರತಾಳಗಳಿಂದ ಕೀರ್ತನೆಗೆ ಜೀವ ಬಂದಾಗ ಭಕ್ತರ ನೃತ್ಯ ಮತ್ತು ಸಂಕೀರ್ತನೆಗಳು ವೇದಿಕೆಯ ಮೇಲಿದ್ದ ಕೆಲವರು ಸಾಧುಗಳು ಮನಸ್ಸನ್ನು ಕದಡಿದಂತೆ ತೋರಿತು. ಅವರು ಒಬ್ಬೊಬ್ಬರಾಗಿ ಎದ್ದು ಹೊರಟು ಹೋದರು. ಆದರೆ ಸಭಿಕರ ಪ್ರತಿಕ್ರಿಯೆ ಉತ್ಸಾಹದಿಂದ ತುಂಬಿತ್ತು. ಅವರಲ್ಲಿ ಬಹು ಮಂದಿ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದರು. 5 ನಿಮಿಷಗಳ ಕಾಲ ಆನಂದಾತಿಶಯದ ಕೀರ್ತನೆ ನಡೆದ ಮೇಲೆ ಭಕ್ತರು ಪೂರ್ವ ಯೋಜನೆಯೇ ಇಲ್ಲದೆ ಆ ಕ್ಷಣದಲ್ಲಿ ಮರಳಿನ ಮೇಲೆ ಹಾರಿದರು ಮತ್ತು ಸಭಿಕರತ್ತ ಹೋದರು. ಜನಸಂದಣಿಯಲ್ಲಿ ಸಾವಿರಾರು ಮಂದಿ ಎದ್ದು ನಿಂತು ಭಕ್ತರೊಡನೆ ನೃತ್ಯದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು. ಸಾಕ ಮಾತಾಜಿ? ಮಾತಾಜಿ, ಧನ್ಯವಾದಗಳು ಮಾತಾಜಿ. ಈ ವಿದೇಶಿಯರ ಪ್ರಾಮಾಣಿಕ ಕೃಷ್ಣ ಭಕ್ತಿಯಿಂದ ಪರವಶರಾಗಿ ಭಾರತೀಯರು ತಡೆಯಿಲ್ಲದ ಸಂತೋಷದಿಂದ ಕಣ್ಣೀರು ಸುರಿಸಲು ಪ್ರಾರಂಭಿಸಿದರು. ಹಿಂದೆಂದೂ ಇಂಥ ಘಟನೆ ನಡೆದಿರಲಿಲ್ಲ. ಸಂಕೀರ್ತನೆಯಲ್ಲಿ ಮತ್ತು ನೃತ್ಯದಲ್ಲಿ ಪೊಲೀಸರು, ಪತ್ರಿಕಾ ವರದಿಗಾರರು ಸೇರಿಕೊಂಡರು. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಚಳವಳಿಯ ಶಕ್ತಿಯನ್ನು ಪ್ರಭುಪಾದರು ಅವರ ಶಿಷ್ಯರು ತೋರಿಸಿಕೊಟ್ಟಂತೆ ಚೌಪಾತಿ ತೀರವು ಹರೇ ಕೃಷ್ಣ ಕೀರ್ತನೆಯ ಕೋಲಾಹಲದಿಂದ ತುಂಬಿ ಹೋಯಿತು. ಸುಮಾರು 10 ನಿಮಿಷಗಳ ನಂತರ ಕೀರ್ತನೆ ಮುಗಿಯಿತು. ಆದರೂ ಮಾತನಾಡುವ ಚಪಲದ ಗುಂಪಿನಲ್ಲಿ ಒಂದು ಶೋಭೆಯ ಅಶಾಂತಿಯೂ ಹರಡಿತ್ತು. ಜನರೆಲ್ಲ ತಮ್ಮ ಆಸನಗಳಿಗೆ ಹಿಂತಿರುಗಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರಾರಂಭವಾಗಬೇಕಾದರೆ 15 ನಿಮಿಷಗಳ ಕಾಲವಾಯಿತು. ಭಕ್ತರು ವೇದಿಕೆಯನ್ನು ಬಿಟ್ಟು ನೆಲದ ಮೇಲೆ ಕುಳಿತರು. ವೇದಿಕೆಯ ಮೇಲೆ ಪ್ರಭುಪಾದರೊಬ್ಬರೇ ಉಳಿದರು. ಧ್ವನಿವರ್ಧಕ ವ್ಯವಸ್ಥೆಯಲ್ಲಿ ಮೂಡಿಬಂದ ಪ್ರಭುಪಾದರ ಧ್ವನಿ ಪ್ರತಿಧ್ವನಿತವಾಯಿತು. ಮಹಿಳೆಯರೇ ಮತ್ತು ಮಹನೀಯರೇ, ನಾನು ಹಿಂದಿಯಲ್ಲಿ ಮಾತನಾಡಬೇಕೆಂದು ಕೋರಿದ್ದರು. ಆದರೆ ಹಿಂದಿಯಲ್ಲಿ ಮಾತನಾಡಿ ನನಗೆ ಹೆಚ್ಚು ಅಭ್ಯಾಸವಿಲ್ಲ. ಆದ್ದರಿಂದ ಈ ಸಭೆಯ ಅಧಿಕಾರಿಗಳು ನನಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ಅನುಮತಿ ನೀಡಿದ್ದಾರೆ. ಇದು ಮುಂಬೈ ನಗರ. ಬಹುಮಂದಿ ಇಲ್ಲಿ ಇಂಗ್ಲಿಷ್ ಭಾಷೆಯನ್ನಾಡುತ್ತಾರೆ. ಆದ್ದರಿಂದ ನಿಮಗೆ ನನ್ನ ಮಾತು ಅರ್ಥವಾಗುತ್ತದೆ ಎಂದು ನನಗೆ ಭರವಸೆ ಇದೆ. ಈ ಸಂಜೆ ಮಾತನಾಡಿದ ಇಸ್ ಹೋಲಿನೆಸ್ ಸ್ವಾಮಿ ಅಭಂತಾನಂದಜಿ ಅವರು ನಿಮಗೆ ಹೇಳಿದಂತೆ ಎಲ್ಲರೂ ಸದಾಚಾರವನ್ನು ಅನುಸರಿಸುವಂತೆ ಮಾಡುವುದು ಹೇಗೆ ಎನ್ನುವುದೇ ಸಮಸ್ಯೆ. ಈ ಕಲಿಯುಗದಲ್ಲಿ ಬಹಳ ದೋಷಗಳಿವೆ ಎಂದು ನನ್ನ ಭಾವನೆ. ಪ್ರತಿಯೊಬ್ಬರ ಹೃದಯವನ್ನು ಪರಿಶುದ್ಧಗೊಳಿಸುವುದಕ್ಕೆ ಚೈತನ್ಯ ಮಹಾಪ್ರಭುಗಳ ಚಳವಳಿಗೆ ಎಷ್ಟು ಶಕ್ತಿ ಇದೆ
ಎಂದು ಪ್ರಭುಪಾದರು ವಿವರಿಸಿದರು. ಚೈತನ್ಯ ಮಹಾಪ್ರಭುಗಳು ಉದ್ಧಾರ ಮಾಡಿದ ಇಬ್ಬರು ದುಷ್ಟರು ಜಗಾಯ್ ಮತ್ತು ಮದಾಯ್ ಇವರ ವಿಷಯವನ್ನು ಪ್ರಸ್ತಾಪಿಸಿದರು. ಈಗ ನಾವು ಸಾಮೂಹಿಕವಾಗಿ ಜಗಾಯ್ ಮದಾಯಿಗಳನ್ನು ಉದ್ಧಾರ ಮಾಡುತ್ತಿದ್ದೇವೆ. ನಮಗೆ ಶಾಂತಿಯು ಬೇಕಾದರೆ ನಾವು ಸದಾಚಾರದ ವೇದಿಕೆಯ ಮೇಲೆ ಆಸೀನರಾಗಿರಬೇಕೆಂದು ಅಡ್ಡ ಬಂತು ಮಾತಾಜಿ. ನಾವು ಹರಿನಾಮ ಮಹಾಮಂತ್ರವನ್ನು ಜಗತ್ತಿನಲ್ಲೆಲ್ಲ ಹರಡಬೇಕು. ಇದನ್ನು ಇದನ್ನು ಸಾಧಿಸಿ ತೋರಿಸಿದ್ದಾಗಿದೆ. ಇಲ್ಲಿಗೆ ಬಂದಿರುವ ಅಮೆರಿಕದ ಮತ್ತು ಯುರೋಪಿನ ವೈಷ್ಣವರು ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡಿದ್ದಾರೆ. ಇವರು ಗೋಮಾಂಸವನ್ನು ಮಾಂಸವನ್ನು ತಿನ್ನುತ್ತಿದ್ದರು, ಕುಡುಕರಾಗಿದ್ದರು, ಸ್ತ್ರೀಯರೊಡನೆ ಅನೈತಿಕ ಸಂಬಂಧವನ್ನು ಬೆಳೆಸುತ್ತಿದ್ದರು, ಎಲ್ಲ ಬಗೆಯ ಜೂಜುಗಳಲ್ಲಿ ತೊಡಗುತ್ತಿದ್ದರು. ಆದರೆ ಈ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ ನಂತರ ಅವರು ಅಸಹ್ಯವಾದುದೆಲ್ಲವನ್ನೂ ಬಿಟ್ಟು ಬಿಟ್ಟಿದ್ದಾರೆ. ತಾನಾಗಿ ಸದಾಚಾರವು ಬಂದಿದೆ. ಅವರು ಮಾಂಸ ತಿನ್ನುವುದಿಲ್ಲ, ಜೂಜಾಡುವುದಿಲ್ಲ, ಸ್ತ್ರೀಯರೊಡನೆ ಅನೈತಿಕ ಸಂಬಂಧವನ್ನು ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ, ಅವರು ಚಹವನ್ನು ಸೇವಿಸುವುದಿಲ್ಲ, ಕಾಫಿಯನ್ನು ಸೇವಿಸುವುದಿಲ್ಲ, ಧೂಮಪಾನ ಮಾಡುವುದಿಲ್ಲ. ಇಂಥವರು ಭಾರತದಲ್ಲಿಯೂ ವಿರಳ. ಆದರೆ ಇವರು ಇವೆಲ್ಲವನ್ನು ತ್ಯಜಿಸಿದ್ದಾರೆ. ಏಕೆಂದರೆ ಇವರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ್ದಾರೆ. ಮುಂದೆ ಹರೇ 5 ಕೃಷ್ಣ ನಿಮಿಷ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿಯ ಓದಿ. ಹರೇ ಕೃಷ್ಣ ಮಾತಾಜಿ. ಮುಂದೆ 5 ನಿಮಿಷಗಳಲ್ಲಿ ಪ್ರಭುಪಾದರು ತಮ್ಮ ಉಪನ್ಯಾಸವನ್ನು ಮುಕ್ತಾಯ ಮಾಡಿದರು. ನಾನು ಹೇಳಬೇಕಾದದ್ದು ಹೆಚ್ಚು ಇದೆ ಎಂದು ನನಗೆನಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಫಲಿತಾಂಶವನ್ನು ನೀವೇ ನೋಡಬಹುದು. ಇದೇನು ಕೃತಕವಾದುದಲ್ಲ, ಇದು ಎಲ್ಲದರಲ್ಲಿಯೂ ಇದೆ. ನಾನು ಯಕ್ಷಿಣಿಯನ್ನೇನು ಮಾಡಿಲ್ಲ. ಕೃಷ್ಣ ಪ್ರಜ್ಞೆಯು ನಮ್ಮೆಲ್ಲರಲ್ಲಿಯೂ ಇದೆ. ನಾವು ಅದನ್ನು ಪುನಶ್ಚೇತನಗೊಳಿಸಬೇಕು ಅಷ್ಟೇ. ಸಭಿಕರು ಹರ್ಷೋದ್ಗಾರ ಮಾಡಿ ಚಪ್ಪಾಳೆ ತಟ್ಟಿದರು. ಬೇಸರ ಬರುವಂತೆ ಮಾತನಾಡಿದ ಮಾಯಾವಾದಿಗಳಿಗಿಂತ ಹೆಚ್ಚು ಶಕ್ತಿಯಿಂದ ಮತ್ತು ವಾಗ್ಮೀಯತೆಯಿಂದ ಪ್ರಭುಪಾದರು ಪರವಶತೆಯಿಂದ ಮಾಡುವ ಪವಿತ್ರ ನಾಮಕೀರ್ತನೆಯೇ ಆಧ್ಯಾತ್ಮಿಕ ಬದುಕಿನ ತಿರುಳು ಎಂದು ತೋರಿಸಿಕೊಟ್ಟಿದ್ದರು. ಅಲ್ಲದೆ ತಮ್ಮ ಅಮೆರಿಕದ ಶಿಷ್ಯರ ಜೀವಂತ ನಿದರ್ಶನಗಳನ್ನು ಮುಂದಿಟ್ಟಿದ್ದರು. ಮುಂದಿನ ವಾರ ಮುಂಬಯಿಯಲ್ಲಿ ಪ್ರಭುಪಾದರ ಮತ್ತು ಅವರ ಶಿಷ್ಯರ ಮಾತು ನಗರದಲ್ಲೆಲ್ಲ ಉಪನ್ಯಾಸ ಮಾಡಬೇಕೆಂದು ಮತ್ತು ಕೀರ್ತನೆ ನಡೆಸಬೇಕೆಂದು ಅವರಿಗೆ ಅನೇಕ ಆಹ್ವಾನಗಳು ಬರಲಾರಂಭಿಸಿದವು. ಟೈಮ್ಸ್ ವೀಕ್ಲಿಯು ಸಾಧು ಸಮಾಜವನ್ನು ಕುರಿತು ಪ್ರಕಟಿಸಿದ ಲೇಖನವು ಪ್ರಭುಪಾದರ ಮತ್ತು ಅವರ ಶಿಷ್ಯರ ಅವಿಸ್ಮರಣೀಯ ಪಾತ್ರವನ್ನು ಎತ್ತಿ ಹೇಳಿತು. ಹರೇ ಕೃಷ್ಣ ನಿಯೋಗದ ಸದಸ್ಯರಾದ 20 ಮಂದಿ ಅಮೆರಿಕನ್ನರ ತಂಡವು ವೇದಿಕೆಯನ್ನು ತುಂಬಿತು. ಮೃದಂಗಗಳ ಶಬ್ದ, ತಾಳಗಳ ಸದ್ದು ಮತ್ತು ಮಹಾಮಂತ್ರದ ಸಂಗೀತವು ಗಾಳಿಯನ್ನು ತುಂಬಿಬಿಟ್ಟಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಲುತ್ತಾ ಗಾಳಿಯಲ್ಲಿ ಅವರ ಜುಟ್ಟು ಕುಣಿಯುತ್ತಿದ್ದಂತೆ ಅವರು ಹರೇ ಕೃಷ್ಣ ಎಂದು ನಾಮ ಸಂಕೀರ್ತನೆ ಮಾಡಿದರು. ನಾನು ಯಾವಾಗಲೂ ಭಾವಾತಿರೇಕವಿಲ್ಲದ ಮನುಷ್ಯ ಎಂದು ಕಾಣುತ್ತಿದ್ದ ಕೂದಲು ನೆರೆಯುತ್ತಿದ್ದ ವರದಿಗಾರನೊಬ್ಬನು ಭಾವನಾತಿಶಯದಿಂದ ಮಾತನಾಡಲಾರದ ಧ್ವನಿಯಲ್ಲಿ, ಏನಾಗುತ್ತಿದೆ ಅರ್ಥವಾಯಿತೆ? ಬಹುಬೇಗನೆ ಹಿಂದೂ ಧರ್ಮವು ಪಶ್ಚಿಮ ಜಗತ್ತನ್ನು ಆಕ್ರಮಿಸಿ ಬಿಡುವುದು. ಶತಮಾನಗಳ ಕಾಲ ಪಾದ್ರಿಗಳ ಕೈಯಲ್ಲಿ ನಾವು ಕಳೆದುಕೊಂಡಿದ್ದಕ್ಕೆಲ್ಲ ಹರೇ ಕೃಷ್ಣ ಚಳುವಳಿಯು ಪರಿಹಾರ ತಂದು ಕೊಡುವುದು ಎಂದನು. ಹರೇ ಕೃಷ್ಣ ಮಾತಾಜಿ. ಸಾಕಾ? ಕಾಂತಮಣಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ರೀ ಸೆಕ್ಸಾರಿಯವರ ಮನೆಯ 5ನೇ ಅಂತಸ್ತಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಗೆ 25 ಮಂದಿ ವರದಿಗಾರರು ಬಂದರು. ಪ್ರಭುಪಾದರು ಉದ್ದವಾದ ಮೆತ್ತೆಯ ಮೇಲೆ ತಮ್ಮ ಶಿಷ್ಯರೊಡನೆ ಕುಳಿತು ಪ್ರಶ್ನೆಗಳಿಗೆ ಉತ್ತರ ಹೇಳಿದರು. ಭಕ್ತರು ಸ್ಯಾನ್ ಫ್ರಾನ್ಸಿಸ್ಕೋದ ರಥಯಾತ್ರೆಯ ಚಲನಚಿತ್ರವನ್ನು ವರದಿಗಾರರು ನವಬೃಂದಾವನದ ವಿಷಯ ಪ್ರಶ್ನೆಗಳನ್ನು ಕೇಳಿದರು. ಅವರು ಭಕ್ತರಿಗೆ ಹಾಕಿದ ಪ್ರಶ್ನೆಗಳು: ನೀವು ಏಕೆ ಸಾಧುಗಳಾಗಿದ್ದೀರಿ? ನೀವು ನಿಮ್ಮ ದೇಶವನ್ನು ಏಕೆ ಬಿಟ್ಟಿರಿ? ಮರುದಿನ ವೃತ್ತ ಪತ್ರಿಕೆಗಳು ಪ್ರಭುಪಾದರ ಮತ್ತು ಅವರ ಚಳುವಳಿಯ ಕಥೆಯ ತುಂಬಿ ಹೋಗಿದ್ದವು. ಟೈಮ್ಸ್ ಆಫ್ ಇಂಡಿಯಾ ಒಂದು ಖಚಿತ ದೃಷ್ಟಿಕೋನವನ್ನು ಅರಿಸಿಕೊಂಡಿತ್ತು. ಅಮೆರಿಕದ ಕೋಟ್ಯಾಧೀಶ್ವರನ ಮಗ ಕೃಷ್ಣ ಸಂಘದಲ್ಲಿ ಮನಃಶಾಂತಿಯನ್ನು ಅರಸುತ್ತಾನೆ. ಪ್ರಭುಪಾದರ ಚಳುವಳಿಯನ್ನು ಸೇರಲು ಗಿರಿರಾಜನು ತನ್ನ ತಂದೆಯ ಆಸ್ತಿಯನ್ನು ತ್ಯಜಿಸಿದುದನ್ನು ಲೇಖನವು ಹೇಳಿತ್ತು.
ಒಂದು ಪತ್ರಿಕೆಯು ಗಿರಿರಾಜನ ಮಾತುಗಳನ್ನೇ ಉದ್ಧರಿಸಿತ್ತು. ನನ್ನ ತಂದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ಊಹಿಗೆ ಮೀರಿದಷ್ಟು ಹಣವನ್ನು ಸಂಪಾದಿಸುತ್ತಾನೆ. ಅವನು ನನ್ನ ತಾಯಿಯ ಜೊತೆ ಕಾದಾಡುತ್ತಾನೆ. ನನ್ನ ಸೋದರಿಯರು ಮನೆಯನ್ನು ಬಿಟ್ಟು ಓಡಿ ಹೋದರು. ಈ ಸೌಲಭ್ಯಗಳಿದ್ದರೂ ಯಾರಿಗೂ ಸುಖವಿಲ್ಲ. ಶ್ಯಾಮಸುಂದರನ ಮಾತು ಬಹಳ ಸಾಹುಕಾರ, ಆದರೆ ಪ್ರತಿ ರಾತ್ರಿ ಅವನು ನಿದ್ರೆ ಗುಳಿಗೆಗಳನ್ನು ಸೇವಿಸಬೇಕು. ಇನ್ನು ಬೇರೆ ಲೇಖನಗಳು ಇದ್ದವು. ಸ್ವಲ್ಪ ಕಾಲದಲ್ಲೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪತ್ರಗಳು ಪ್ರಕಟವಾದವು. ನನಗೆ ತಿಳಿದ ಮಟ್ಟಿಗೆ ಹರೇ ಕೃಷ್ಣ ಚಳುವಳಿಯ ಈ ವಿದೇಶಿಯ ಹಿಂದೂಗಳು ಈ ದೇಶದ ಮೂಲ ಬ್ರಾಹ್ಮಣರ ಮತ್ತು ಹಿಂದೂಗಳ ಸರಿಸಮಾನರಾಗಲು ಸಾಧ್ಯವಿಲ್ಲ. ಅವರನ್ನು ಕೆಳಗಿನ ಜಾತಿಗಳಿಗೆ ಸೇರಿಸಬೇಕಾಗುತ್ತದೆ. ಹಿಂದೆ ಚಿಕಾಗೋದ ಚಾರ್ಲ್ಸ್ ಫೋಲ್ಡೆಡ್ ಆಗಿದ್ದು, ಈಗ ಶ್ರೀ ಗೋಪಾಲದಾಸ ಎನ್ನುವವರು ಹೊಸದಾಗಿ ಪರಿವರ್ತಿತರಾದಾಗ ಸಾಧುಗಳೊಬ್ಬರು ಆತ ತಾನು ಹಿಂದೆ ಮನೆಯನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದೆ ಎಂದು ಹೇಳಿರುವುದು ಮಹತ್ವದ ಸಂಗತಿ. ಶೂದ್ರರ ಕೆಲಸ ಮಾಡುತ್ತಿದ್ದು ಮತಾಂತರಗೊಂಡ ಈ ವಿದೇಶಿಯರನ್ನು ಅವರವರ ವೃತ್ತಿಗೆ ಅನುಗುಣವಾಗಿ ಕೆಳಗಿನ 3 ವರ್ಣಗಳಿಗೆ ಸೇರಿಸಬೇಕಾಗುತ್ತದೆ. ಮತ್ತೊಂದು ಪತ್ರದಲ್ಲಿ ಹರೇ ಕೃಷ್ಣ ಚಳವಳಿಯು ಒಮ್ಮೊಮ್ಮೆ ಕಾಣಿಸಿಕೊಳ್ಳುವ ಅತಿ ಭಾವುಕರು ಗೀಳು ಅಷ್ಟೇ ಎಂದು ಹೇಳಲಾಗಿತ್ತು. ಪ್ರಭುಪಾದರು ಈ ಪತ್ರಗಳಿಗೆ ಉತ್ತರ ಕೊಡಬೇಕು ಎಂದರು. ಉತ್ತರಗಳನ್ನು ಬರೆಯುವ ಕೆಲಸವನ್ನು ನಿರ್ದಿಷ್ಟ ಶಿಕ್ಷರಿಗೆ ಬಿಟ್ಟು ಅವರೇ ಉತ್ತರಗಳ ರೂಪರೇಖೆಯನ್ನು ತೋರಿಸಿಕೊಟ್ಟರು. ಕೆಲವೇ ದಿನಗಳಲ್ಲಿ ಪ್ರಭುಪಾದರ ಉತ್ತರಗಳು ಪತ್ರಿಕೆಗಳಲ್ಲಿ ಪ್ರಕಟವಾದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕಲಿಕತೆಗೆ ಬಂದ ದಿನದಿಂದ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಪವಿತ್ರ ಜನ್ಮಸ್ಥಳವಾದ ಮಾಯಾಪುರಕ್ಕೆ ಹೋಗುವ ಯೋಚನೆಯನ್ನು ಮಾಡುತ್ತಿದ್ರು. ಅಂದ್ರೆ ಶ್ರೀಲ ಪ್ರಭುಪಾದರಿಗೆ ಮಾಯಾಪುರಕ್ಕೆ ಹೋಗ್ಬೇಕು, ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಒಂದು ಆಲೋಚನೆ ಇತ್ತು. ಭಕ್ತಿ ವಿನೋದ ಠಾಕೂರರು ಶ್ರೀಲ ಪ್ರಭುಪಾದರ ಗುರುಗಳ ತಂದೆಯವರು ಮತ್ತು ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಭಾರತದಾಚೆ ಪ್ರಸಾರ ಮಾಡುವುದರಲ್ಲಿ ಆದ್ಯ ಪ್ರವರ್ತಕರು. ಪವಿತ್ರ ನಾಮ ಸಂಕೀರ್ತನೆ ಮಾಡುತ್ತಾ ಅಮೆರಿಕನರು, ಯುರೋಪಿಯನರು ತಮ್ಮ ಬಂಗಾಳಿ ಸೋದರರೊಡನೆ ಮಾಯಾಪುರದಲ್ಲಿ ಒಂದುಗೂಡುವ ದಿನಕ್ಕಾಗಿ ಅವರು ಹಂಬಲಿಸಿದ್ದರು. ಭೂಮಿಯನ್ನು ಕೊಂಡುಕೊಂಡು ತಮ್ಮ ಪಾಶ್ಚಾತ್ಯ ಶಿಷ್ಯರಿಗಾಗಿ ಮಾಯಾಪುರದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ತಮ್ಮ ಹಿಂದಿನ ಹಿರಿಯರ ಕನಸನ್ನು ನನಸನ್ನಾಗಿ ಮಾಡಲು ಪ್ರಭುಪಾದರು ಅಪೇಕ್ಷಿಸಿದ್ದರು. ಈಗ ಭಕ್ತಿ ವಿನೋದ್ ಠಾಕೂರ್ ಅವರು ಯಾರಾಗಿರ್ತಾರೆ? ಯಾರು ಭಕ್ತಿ ವಿನೋದ್ ಠಾಕೂರ್ ಅವರು? ಶ್ರೀಲ ಪ್ರಭುಪಾದರ ಗುರುಗಳು ಯಾರು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರು. ಓಕೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರ ಗುರುಗಳ ತಂದೆಯವರು ಯಾರು? ಭಕ್ತಿ ವಿನೋದ್ ಠಾಕೂರ್ ಅವರು ಮತ್ತು ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಭಾರತದಾಚೆ ಪ್ರಸಾರ ಮಾಡುವುದರಲ್ಲಿ ಆದ್ಯ ಪ್ರವರ್ತಕರು. ಸೊ ಪವಿತ್ರ ನಾಮ ಸಂಕೀರ್ತನೆ ಮಾಡುತ್ತಾ ಅಮೆರಿಕನರು, ಯುರೋಪಿಯನರು ತಮ್ಮ ಬಂಗಾಳಿ ಸೋದರರೊಡನೆ ಮಾಯಾಪುರದಲ್ಲಿ ಒಂದುಗೂಡುವ ದಿನಕ್ಕಾಗಿ ಅವರು ಹಂಬಲಿಸಿದ್ರು. ಶ್ರೀಲ ಪ್ರಭುಪಾದರಿಗೆ ಒಂದು ಮಾಯಾಪುರಕ್ಕೆ ಹೋಗುವ ಒಂದು ಆಲೋಚನೆ ಬರ್ತಾ ಇದೆ. ಸೊ ಭೂಮಿಯನ್ನು ಕೊಂಡುಕೊಂಡು ತಮ್ಮ ಪಾಶ್ಚಾತ್ಯ ಶಿಷ್ಯರಿಗಾಗಿ ಮಾಯಾಪುರದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಬೇಕು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ನಮ್ಮ ಹಿಂದಿನ ಹಿರಿಯರ ಕನಸನ್ನು ನನಸನಾಗಿ ಮಾಡಬೇಕು ಅಂತ ಪ್ರಭುಪಾದರು ಅಪೇಕ್ಷಿಸಿದ್ರು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ಈ ಹಿಂದಿನ ಸಂಪುಟದಲ್ಲಿ ನಾವು ನೋಡಿದಾಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಷ್ಯರು ಗುರುಗಳು ಹೇಳಿದ ರೀತಿಯಲ್ಲಿ ನಡೆದುಕೊಳ್ತಾ ಇರ್ಲಿಲ್ಲ. ಶ್ರೀಲ ಪ್ರಭುಪಾದರು ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಇಲ್ಲಿಂದ ತೆರಳಿದ ನಂತರ ಅವರ ಯಾರು ಶಿಷ್ಯರಿದ್ದಾರೆ ಅವರು ಆ ಮಠಗಳಲ್ಲಿಯೇ ಉಳಿದು ಬಿಟ್ಟಿದ್ರು. ಅವರಲ್ಲಿ ಇಲ್ಲಿ ದೈವ ಸಹೋದರರು ಅಂತ ಹೇಳ್ತಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ದೈವ ಸಹೋದರರಲ್ಲಿ ಒಬ್ಬರಿಗೆ ಅವರು ಹೀಗೆ ಬರೆದಿದ್ದರು: ತಮ್ಮ ಪ್ರೀತಿಯ ಗುರುಗಳಾದ ಶ್ರೀಲ ಪ್ರಭುಪಾದರಿಗೆ ಗೌರವವನ್ನು ಸಮರ್ಪಿಸಿ, ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ
ಗೌರವವನ್ನು ಸಮರ್ಪಿಸಿ. ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ಪತ್ರವನ್ನು ಬರಿತಾ ಇದ್ದಾರೆ. ಯಾರಿಗೆ? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಷ್ಯರಿಗೆ, ಅಂದ್ರೆ ಪ್ರಭುಪಾದರ ದೈವ ಸಹೋದರರಿಗೆ. ಏನಂತ ಬರಿತಾ ಇದ್ದಾರೆ? ಭೂಮಿಯನ್ನು ಕೊಳ್ಳುವ ವ್ಯವಹಾರವನ್ನು ಮುಗಿಸಲು ಮಾಯಾಪುರಕ್ಕೆ ಹೋಗಲು ಬಯಸಿದ್ದೇನೆ. ಈ ವ್ಯವಹಾರವನ್ನು ಮುಕ್ತಾಯ ಮಾಡಲು ಶ್ರೀ ಜಗಮೋಹನ ಪ್ರಭುಗಳು ನನ್ನೊಂದಿಗೆ ಬರುವುದಾದರೆ ನನಗೆ ತುಂಬಾ ಉಪಕಾರ ಮಾಡಿದಂತಾಗ್ತದೆ. ನಮ್ಮೊಡನೆ ಬರುವಂತೆ ನೀವು ದಯವಿಟ್ಟು ಅವರಿಗೆ ವಿನಂತಿ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಈ ಹಿಂದೆ ನಾವು ನೋಡಿದಾಗೆ ಸಾಕಷ್ಟು ಬಾರಿ ಅವರು ಪ್ರಭುಪಾದರು ಕೇಳ್ತಾರೆ, ಅವರು ದೈವ ಸಹೋದರ ಸಹಾಯ ಕೋರಿ, ಆದ್ರೆ ಅವರು ಇವರಿಗೆ ಸಹಕರಿಸುವುದಿಲ್ಲ. ಕಲ್ಕತ್ತೆಗೆ ಉತ್ತರದಲ್ಲಿ 110 ಮೈಲಿ ದೂರದಲ್ಲಿರುವ ಮಾಯಾಪುರವೇ ಬೃಂದಾವನ ಎಂದು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಒಪ್ಪುತ್ತಾರೆ. 5000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಬೃಂದಾವನದಲ್ಲಿ ತನ್ನ ಬಾಲಲೀಲೆಗಳನ್ನು ತೋರಿದ 500 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಚೈತನ್ಯ ಮಹಾಪ್ರಭುವಾಗಿ ಕೊಂಡರು. ಸೊ 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ ವೃಂದಾವನದಲ್ಲಿ ಬಾಲಲೀಲೆಗಳನ್ನು ಮಾಡಿದ್ರೆ 500 ವರ್ಷಗಳ ಹಿಂದೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂಥದ್ದು. ಆದುದರಿಂದ ಗೌಡೀಯ ವೈಷ್ಣವರಿಗೆ ಮಾಯಾಪುರ ಮತ್ತು ಬೃಂದಾವನಗಳು ಪ್ರಪಂಚದಲ್ಲಿ ಅತ್ಯಂತ ಪ್ರಿಯವೂ ಪವಿತ್ರವೂ ಆದ ಸ್ಥಳಗಳು. ಈ ಕಾರ್ತಿಕ ಮಾಸದಲ್ಲಿ ಈ ಪವಿತ್ರ ಯಾತ್ರಾ ಸ್ಥಳಕ್ಕೆ ಹೋಗುವಂಥದ್ದು ಬಹಳ ಶುಭಕರವಾಗಿರುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಹೇಗೆ ಈ ದಾಮೋದರ ತಿಂಗಳಿನಲ್ಲಿ ಅಂತ ಹೇಳಿದ್ರೆ, ನಾವು ಯಾವುದೇ ಭಕ್ತಿ ಸೇವೆಯನ್ನು ಮಾಡಿದ್ರು ಕೂಡ ಅದು 1000 ಪಟ್ಟು ನಮಗೆ ಅದರಲ್ಲಿ ಭಗವಂತನ ಗುರುಗಳ ಕೃಪೆ ಸಿಗ್ತದೆ ಅಂತ ಹೇಳಿ. ಹಾಗೆ ಸೊ ಈ ಎರಡು ಕೂಡ ಪವಿತ್ರವೂ ಅತ್ಯಂತ ಪ್ರಿಯವೂ ಪವಿತ್ರವೂ ಆದ ಸ್ಥಳಗಳು. ಇಸ್ಕಾನ್ನ ಜಾಗತಿಕ ಕೇಂದ್ರಕ್ಕೆ ಮಾಯಾಪುರಕ್ಕಿಂತ ಉತ್ತಮವಾದ ಸ್ಥಳ ಯಾವುದು? ಆದರೆ ಹಲವು ವರ್ಷಗಳಿಂದ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದರೂ ಶ್ರೀಲ ಪ್ರಭುಪಾದರಿಗೆ ಅಲ್ಲಿ ಸ್ವತ್ತನ್ನು ಮಾಡಿಕೊಳ್ಳಲು ಸಾಧ್ಯವಾಗಿರ್ಲಿಲ್ಲ. ಸೊ ಅವರದೊಂದು ಕನಸಾಗಿತ್ತದು. ನಂತರ ನಿಮಗೆ ತಿಳಿದಿರುವ ಹಾಗೆ ಅವರ ಶಿಷ್ಯರಾದ ಶ್ರೀಲ ಪ್ರಭುಪಾದರ ಶಿಷ್ಯರಾದ ಜಯಪತಾಕ ಸ್ವಾಮಿ ಗುರು ಮಹಾರಾಜರವರು ಅವರ ಕನಸನ್ನು ನನಸು ಮಾಡಿಕೊಟ್ರು. ಮಾಯಾಪುರ ಹೇಗಿತ್ತು, ಈಗ ಹೇಗಾಗಿದೆ. ಶ್ರೀಲ ಜಯ ಗುರು ಮಹಾರಾಜ್ ಕಿ ಜಯ. 1967ರಲ್ಲಿ ಅವರು ಅಚ್ಯುತಾನಂದರೊಂದಿಗೆ ಮಾಯಾಪುರಕ್ಕೆ ಹೋಗಿದ್ದರು. ಅಲ್ಲಿ ಒಂದು ಸ್ವತ್ತನ್ನು ನೋಡಿದ್ದರು. ಪ್ರಯತ್ನ ಪಟ್ಟು ಅದನ್ನು ಪಡೆದುಕೊಳ್ಳುವಂತೆ ಅಚ್ಯುತಾನಂದರಿಗೆ ಹೇಳಿದ್ದರು. ಆದರೆ ಅಚ್ಯುತಾನಂದರು ಆ ಸ್ವತ್ತಿನ ಮುಸ್ಲಿಂ ಒಡೆಯನು ಒಂದು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ. ಅದು ಮುಸ್ಲಿಂ ಒಡೆಯನ ಒಂದು ಇದರಲ್ಲಿ ಇತ್ತು, ಸ್ವಾಧೀನದಲ್ಲಿ. ಆದ್ರೆ ಅಚ್ಯುತಾನಂದರಿಗೆ ಅದು ಮುಸ್ಲಿಂ ಒಡೆಯನು ಒಂದು ಒಪ್ಪಂದಕ್ಕೆ ಬರಲಿಲ್ಲ. ಅವರು ಪ್ರಭುಪಾದರ ಕೆಲವರು ದೈವ ಸಹೋದರರಿಗೆ ಮಾಯಾಪುರದಲ್ಲಿ ದೇವಸ್ಥಾನಗಳು ಆಸ್ತಿಯೂ ಸೇರಿದ್ದವು. ಆದರೆ ಅವರು ಸಹಾಯ ಮಾಡಲು ಸಿದ್ಧವಾಗಿರ್ಲಿಲ್ಲ. ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಷ್ಯರು ಯಾರಿದ್ರು, ಅವರ ದೈವ ಸಹೋದರರು, ಅವರಿಗೆ ಅಲ್ಲಿ ಮಾಯಾಪುರದಲ್ಲಿ ಆಸ್ತಿ ಇತ್ತು. ಆದ್ರೆ ಅವರು ಸಹಾಯ ಮಾಡ್ಲಿಕ್ಕೆ ಸಿದ್ಧರಾಗಿರ್ಲಿಲ್ಲ. ಕೆಲವರಂತೂ ಅವರಿಗೆ ವಿರುದ್ಧವಾಗಿಯೇ ಕೆಲಸ ಮಾಡುತ್ತಿರುವಂತೆ ತೋರಿತು. ಪ್ರಭುಪಾದರು ಮಾಯಾಪುರದಲ್ಲಿದ್ದ ಒಬ್ಬ ದೈವ ಸಹೋದರರಿಗೆ ಅಲ್ಲಿ ಒಂದಿಷ್ಟು ಭೂಮಿಯನ್ನು ಕೊಳ್ಳಲು ಅಚ್ಯುತಾನಂದರಿಗೆ ಸಹಾಯ ಮಾಡುವಂತೆ ಬರೆದರು. ದೈವ ಸಹೋದರ ಕಾರ್ಯದರ್ಶಿಗಳು ಅದು ಸಾಧ್ಯವಿಲ್ಲ ಎಂದು ಉತ್ತರ ಕೊಟ್ಟರು. ಕಾರ್ಯದರ್ಶಿಯು ಮಾಯಾಪುರದಲ್ಲಿ ಭೂಮಿ ದೊರೆಯಬೇಕಾದರೆ ಬಹಳ ಅದೃಷ್ಟವಿರಬೇಕು ಎಂದು ಬರೆದಿದ್ದರು. ಪ್ರಭುಪಾದರು ಸಹಕಾರ ನೀಡಲೊಲ್ಲದ ತಮ್ಮ ದೈವ ಸಹೋದರರ ಮನೋಧರ್ಮವನ್ನು ಬಹಳ ಟೀಕಿಸಿದರು. ಅವರು ತಾಳ್ಮೆ ಕಳೆದುಕೊಳ್ಳುತ್ತಿದ್ದರು. ನಮಗೆ ಮಾಯಾಪುರದಲ್ಲಿ ಭೂಮಿ ಏಕೆ ದೊರೆಯುವುದಿಲ್ಲ? ಅವರು ತಮ್ಮ ಶಿಷ್ಯರನ್ನು ಕೇಳಿದರು. 300 ವರ್ಷಗಳಿಂದ ಇದು ತಳ್ಳಿಕೊಂಡೇ ಬಂದಿದೆ. ಮತ್ತೆ ಅವರು ತಮ್ಮ ಒಬ್ಬ ದೈವ ಸಹೋದರರಿಗೆ ಬರೆದರು. ಒಬ್ಬರಲ್ಲಿ ಕೇಳ್ತಾರೆ, ಅವರು ಸಹಾಯ ಮಾಡೋದಿಲ್ಲ. ಮತ್ತೆ ಇನ್ನೊಬ್ಬರಲ್ಲಿ ಕೇಳ್ತಾರೆ ಪ್ರಭುಪಾದರು. ಯಾಕೆಂದ್ರೆ ಪ್ರಭುಪಾದರಿಗೆ ಅಲ್ಲಿ ಒಂದು ಸ್ಥಳ ಬೇಕಿತ್ತು, ಸ್ಥಳಾವಕಾಶ. ಶ್ರೀ ಮಾಯಾಪುರವನ್ನು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ ಎಂದು ಪ್ರಚಾರ ನೀಡುವ ವಿಷಯ ನಮ್ಮ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಇದು ನಡೆಯುತ್ತಲೇ ಇದೆ. ನಿಮಗೆ ಅನುಕೂಲವಾದಾಗ ಇಲ್ಲಿಗೆ ಬರುವಷ್ಟು ನೀವು ಶ್ರಮವನ್ನು ದಯವಿಟ್ಟು ವಹಿಸಿದರೆ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳಕ್ಕೆ ನಾವು ಹೇಗೆ ಪ್ರಚಾರ ನೀಡುತ್ತಿದ್ದೇವೆ ಎನ್ನುವುದನ್ನು ತೋರಿಸುತ್ತೇನೆ. ನನ್ನ ಪಾಶ್ಚಾತ್ಯ ಶಿಷ್ಯರಿಗಾಗಿ ಒಂದು ವಸತಿಯನ್ನು ನಿರ್ಮಿಸಲು ಮಾಯಾಪುರದಲ್ಲಿ ನನಗೆ ಸ್ವಲ್ಪ ಭೂಮಿಯನ್ನು ಕೊಡುವಂತೆ ನಾನು ಪೂಜ್ಯ ಶ್ರೀಪಾದತೀರ್ಥ ಮಹಾರಾಜರನ್ನು ಹೇಗೆ ಬೇಡಿಕೊಂಡೆ, ಅವರು ಹೇಗೆ ನಿರಾಕರಿಸಿದರು ಎನ್ನುವುದು ಪ್ರಾಯಶಃ ನಿಮಗೆ ತಿಳಿದಿದೆ. ಶ್ರೀಲ ಭಕ್ತಿ ವಿನೋದ ಠಾಕೂರರಿಗೆ ಅಮೆರಿಕದಿಂದ ಮತ್ತು ಯುರೋಪಿನಿಂದ ಭಕ್ತರು ಮಾಯಾಪುರಕ್ಕೆ ಬರಬೇಕು ಎಂಬ ಅಪೇಕ್ಷೆ ಇತ್ತು. ಅವರ ಭವಿಷ್ಯವಾಣಿ ಇಂದು ವಾಸ್ತವವಾಗಿದೆ. ದುರದೃಷ್ಟದಿಂದ ಅವರು ಮಾಯಾಪುರದಲ್ಲಿ ವಾಸಿಸಲು ಸರಿಯಾದ ಸ್ಥಳವಿಲ್ಲದೆ ಕಲ್ಕತ್ತೆಯ ಬೀದಿಗಳಲ್ಲಿ ಅಲೆಯುತ್ತಿದ್ದಾರೆ.
ಇದು ಸರಿ ಎಂದು ನಿಮಗೆ ಎನ್ನಿಸುತ್ತಿದೆಯೇ? ಇಲ್ಲಿ ಇನ್ನೊಬ್ಬರ ದೈವ ಸಹೋದರರಿಗೆ ಶ್ರೀಲ ಪ್ರಭುಪಾದರು ಪತ್ರವನ್ನು ಬರೀತಾರೆ. ಯಾಕೆಂದ್ರೆ ಭಕ್ತಿವಿನೋದ್ ಠಾಕೂರ್ ಅವರ ಅವರಿಗೆ ಒಂದು ಶ್ರೀಲ ಭಕ್ತಿವಿನೋದ ಠಾಕೂರ್ ಅವರಿಗೆ ಅಮೆರಿಕದಿಂದ ಮತ್ತೆ ಯುರೋಪಿನಿಂದ ಭಕ್ತರು ಮಾಯಾಪುರಕ್ಕೆ ಬರಬೇಕು ಅಂತ ಅಪೇಕ್ಷೆ ಇತ್ತು. ಹಾಗೆ ಅದು ನಿಜ ಕೂಡ ಆಗಿತ್ತು, ಎಲ್ಲರೂ ಬಂದಿದ್ರು. ಆದ್ರೆ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಕೇಳ್ತಾ ಇದ್ದಾರೆ. ಒಂದು ಸಣ್ಣ ತಂಡದೊಡನೆ ಪ್ರಭುಪಾದರು ಮಾಯಾಪುರದಿಂದ ಗಂಗಾ ನದಿಯ ಆಚೆ ದಡದಲ್ಲಿರುವ ನವದ್ವೀಪಕ್ಕೆ ರೈಲಿನಲ್ಲಿ ಹೋದರು. ಅಲ್ಲಿ ದೇವಾನಂದ ಮಠದ ಸದಸ್ಯರು ಅವರನ್ನು ಬರಮಾಡಿಕೊಂಡರು. ದೇವಾನಂದ ಮಠಕ್ಕೆ ರಿಕ್ಷಾಗಳಲ್ಲಿ ಹೋಗುತ್ತಾ ಭಕ್ತರಿಗೆ ನವದ್ವೀಪದ ಗ್ರಾಮೀಣ ವಾತಾವರಣವು ಮನಮೋಹಕವಾಗಿ ಕಂಡಿತು. ಮಳೆಗಾಲದಿಂದ ಎಲ್ಲೆಲ್ಲೂ ಸಮೃದ್ಧಿ, ಉಷ್ಣಖಂಡದ ಗಿಡ ಮರಗಳು ಎರಡು ಬದಿಯಲ್ಲೂ ಕಣ್ಸೆಳೆಯುವ ರಸ್ತೆಗಳಲ್ಲಿ ಸಾಗಿದಂತೆ ಭಾರತದ ಬಗ್ಗೆ ತಾವು ಬೆಳೆಸಿಕೊಂಡಿದ್ದ ರಮ್ಯ ಕಲ್ಪನೆಗಳು ವಾಸ್ತವವಾಗುತ್ತಿರುವಂತೆ ಅವರಿಗೆ ಅನುಭವವಾಯಿತು. ದೇವಾನಂದ ಮಠದಲ್ಲಿ ಪ್ರಭುಪಾದರಿಗೂ ಅವರ ಶಿಷ್ಯರಿಗೂ ವಿಶೇಷ ಪ್ರಸಾದವನ್ನು ಇಳಿದುಕೊಳ್ಳಲು ಸೌಲಭ್ಯವನ್ನು ಕೊಡಲಾಯಿತು. ಮಳೆ ಮತ್ತೆ ಬಂದಿತು. ದಿನಗಟ್ಟಲೆ ಮಳೆಯು ಸುರಿಯಿತು. ಗಂಗಾ ನದಿಯಲ್ಲಿ ನೀರು ಏರುತ್ತಲೇ ಹೋಯಿತು. ವೇಗವಾಗಿ ಮಾಯಾಪುರದೊಳಕ್ಕೆ ಹರಿಯುತ್ತಿದ್ದ ನದಿಯನ್ನು ದಾಟುವುದು ಅಸಾಧ್ಯವಾಯಿತು. ಮಳೆ ಬೇಗನೆ ನಿಲ್ಲುವ ಲಕ್ಷಣ ಕಾಣದಿದ್ದುದರಿಂದ ಪ್ರಭುಪಾದರು ಹೊರಡಲು ತೀರ್ಮಾನಿಸಿದರು. ಅವರು ಅವರ ಶಿಷ್ಯರು ಒಂದು ದಿನ ಬೆಳಿಗ್ಗೆ ಬೇಗನೆ ರೈಲಿನಲ್ಲಿ ಕಲ್ಕತ್ತೆಗೆ ಹೊರಟರು. ಸೊ ಇಲ್ಲಿ ಇದು ನವದ್ವೀಪಕ್ಕೆ ಹೊರಡ್ತಾರೆ ಅವರು ಮಾಯಾಪುರದಿಂದ. ಅದು ಗಂಗಾ ನದಿಯನ್ನು ದಾಟಿ ಹೋಗ್ಬೇಕು, ಆಚೆ ದಡದಲ್ಲಿರೋದು. ಇಲ್ಲಿ ಏನಾಗಿದೆ, ತುಂಬಾ ಮಳೆ ಬರುವ ಕಾರಣ ಅವರಿಗೆ ಮತ್ತೆ ಮಳೆ ನಿಲ್ಲದ ಕಾರಣ ಅಲ್ಲಿಗೆ ಹೊರಡಲೇಬೇಕಾಯ್ತು. ಹೇಗೆ ಹೊರಡ್ತಾ ಇದ್ದಾರೆ ಅಂತ ನೋಡಿದ್ರೆ, ರೈಲು ದಾರಿಯ ಮೇಲೆಲ್ಲ ನೀರು. ಮತ್ತೆ ಮತ್ತೆ ರೈಲು ನಿಲ್ಲಬೇಕಾಯಿತು. ಒಮ್ಮೆ 8 ಗಂಟೆಗಿಂತ ಹೆಚ್ಚು ಕಾಲ ನಿಂತಿತು. ಸೆಕೆ ಮತ್ತು ಅವರ ಗಾಡಿಯಲ್ಲಿ ಸದಾ ಹಾದು ಹೋಗುತ್ತಿದ್ದ ಪ್ರಯಾಣಿಕರ ಗುಂಪುಗಳಿಂದ ರೈಲು ಹೊರಡಲು ಕಾಯುವುದು ಭಕ್ತರಿಗೆ ಯಾತನಾಮಯವಾಯಿತು. ಪ್ರಭುಪಾದರು ಭಕ್ತರೊಬ್ಬರಿಗೆ ರಿಕ್ಷಾ ತೆಗೆದುಕೊಂಡು ಹೋಗಿ ಪ್ರಯಾಣಕ್ಕೆ ಇನ್ನೂ ಉತ್ತಮ ವ್ಯವಸ್ಥೆಯನ್ನು ಮಾಡುವಂತೆ ಹೇಳಿದರು. ಯಾವ ಸೌಲಭ್ಯವೂ ದೊರೆಯಲಿಲ್ಲ. ಕಡೆಗೂ ರೈಲು ಕಲ್ಕತ್ತೆಯ ಕಡೆಗೆ ಹೊರಟಿತು. ಆದರೆ ಮುಂದಿನ ನಿಲ್ದಾಣದಲ್ಲಿ ನಿಂತಿತು. ಅಲ್ಲಿ ಪ್ರಯಾಣಿಕರೆಲ್ಲ ಇನ್ನೊಂದು ರೈಲನ್ನು ಹತ್ತಿದರು. ಅಂತೂ ಪ್ರಭುಪಾದರು ಕಲ್ಕತ್ತೆಯನ್ನು ಶ್ರೀದಾಸಗುಪ್ತರ ಮನೆಯನ್ನು ಸೇರಿದರು. ಇಲ್ಲಿ ನಾವು ತಿಳಿಬಹುದು, ಶ್ರೀಲ ಪ್ರಭುಪಾದರು ತಮ್ಮ 70ನೇ ವಯಸ್ಸಿನಲ್ಲಿ ಅವರು ಈ ಒಂದು ಸಂಕೀರ್ತನವನ್ನು, ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಹರಡೋದಕ್ಕೆ ಎಷ್ಟೆಲ್ಲ ಒಂದು ನಮಗಾಗಿ ಮಾಡ್ತಾರೆ ಅಂತೇಳಿ. ಈಗ ಯೂಶಲಿ ಈ ಒಂದು ಕಲಿಯುಗದಲ್ಲಿ ಅಂತೂ ಕೇಳೋದೇ ಬೇಡ. 40-50 ವರ್ಷದಲ್ಲಿಯೇ ನಮ್ಗೆ ಅನಾರೋಗ್ಯದ ಸಮಸ್ಯೆ ಬಂದು ನಾವು ಆಸಕ್ತಿಯನ್ನು ಕಳೆದುಕೊಳ್ತೇವೆ. ಆದ್ರೆ ನಾವು ಶ್ರೀಲ ಪ್ರಭುಪಾದರು ನಮಗೆ ಮಾರ್ಗದರ್ಶಕರಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಒಂದು ಇಡೀ ವಯಸ್ಸಿನಲ್ಲೂ ಕೂಡ ನಾವು ಹೇಗಿರ್ಬೇಕು, ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ, ಸತೋವೃತ್ತಿ, ಶ್ರದ್ಧೆ, ಭಕ್ತಿ, ಪ್ರಸಿದ್ಧತೆ. ಅಂದ್ರೆ ಆ ಉತ್ಸಾಹ ಇರಬೇಕು ನಮ್ಮಲ್ಲಿ, ಆ ಛಲ ಇರಬೇಕು, ದೃಢತೆ ಇರಬೇಕು. ಹೇಗಿದ್ರೆ ನಮಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲವಾಗ್ತದೆ. ಪ್ರಭುಪಾದರು ನಾವು ಮಾಯಾಪುರದಲ್ಲಿ ನಮ್ಮ ಮುಖ್ಯ ಕೇಂದ್ರವನ್ನು ಸ್ಥಾಪಿಸುವುದು ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟವಿಲ್ಲವೇನೋ ಎಂದು ಹೇಳಿದರು. ಅವರ ಮನಸ್ಸಿನಲ್ಲಿದ್ದ 2 ಗುರಿಗಳನ್ನು ಕಲ್ಕತ್ತಾದಲ್ಲಿ ಒಂದು ಸ್ಥಳವನ್ನು ಸ್ಥಾಪಿಸುವುದು ಮತ್ತು ಮಾಯಾಪುರದಲ್ಲಿ ಭೂಮಿಯನ್ನು ಕೊಳ್ಳುವುದು ಅವರು ಸಾಧಿಸಲು ಸಾಧ್ಯವಾಗಿರಲಿಲ್ಲ. ಪ್ರಭುಪಾದರು ಜನರ ಮನೆಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವುದನ್ನು, ತಮ್ಮ ಕೊಠಡಿಯಲ್ಲಿ ಅತಿಥಿಗಳೊಂದಿಗೆ ಮಾತುಕತೆ ಆಡುವುದನ್ನು ಮುಂದುವರಿಸಿದರು. ಒಂದು ದಿನ ಶ್ರೀ ದಂದರಿಯ ಎನ್ನುವವರು ಪ್ರಭುಪಾದರನ್ನು ನೋಡಲು ಬಂದರು. ಆಗ ಮುಂಬಯಿಯಲ್ಲಿ ಗರಿಗೂಡುತ್ತಿದ್ದ ಸಾಧು ಸಮಾಜವನ್ನು ಅವರು ಪ್ರಸ್ತಾಪಿಸಿದರು. ಅದು ಭಾರತದ ಬಹುಮುಖ್ಯ ಸಾಧುಗಳ ಮೇಳವು ಚೌಪಾತಿ ಸಮುದ್ರ ತೀರದಲ್ಲಿ ಸೇರಲಿದ್ದಿತು. ಬಹು ದೊಡ್ಡ ಸಂಗತಿಯಾಗುವಂತೆ ತೋರುತ್ತಿತ್ತು. ಶ್ರೀ ದಂದರಿಯ ಅವರು ಅದರಲ್ಲಿ ಭಾಗವಹಿಸುವಂತೆ ಪ್ರಭುಪಾದರನ್ನು ಕೋರಿದರು. ಪ್ರಭುಪಾದರು ಒಪ್ಪಿದರು. ಅಂತೂ ಪ್ರಭುಪಾದರಿಗೆ ಒಂದು ಪ್ರಬಲವಾದ ಒಂದು ಇಚ್ಛೆ ಇತ್ತು. ಅಂದ್ರೆ ಮಾಯಾಪುರದಲ್ಲಿ ಭೂಮಿಯನ್ನು ಕೊಳ್ಳುವುದು, ಕಲ್ಕತ್ತಾದಲ್ಲಿ ಒಂದು ಸ್ಥಳವನ್ನು ಸ್ಥಾಪಿಸುವುದು. ಈ ರೀತಿಯಾಗಿ ಅದನ್ನು ಸಾಧಿಸಲು ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಇವರು ಶ್ರೀ ದಂದರಿಯ ಅವರು ಪ್ರಭುಪಾದರ ನೋಡ್ಲಿಕ್ಕೆ ಬರ್ತಾರೆ. ಸೊ ಅವರು ಈ ಸಾಧು ಸಮಾಜವನ್ನು ಅವರು ಪ್ರಸ್ತಾಪಿಸಿದ್ರು. ಮುಂಬೈಯಲ್ಲಿ ಗರಿಗುಡುತ್ತಿದ್ದ ಸಾಧು ಸಮಾಜ. ಸೊ ಆ ಸಾಧುಗಳ ಮೇಳಕ್ಕೆ ಪ್ರಭುಪಾದರನ್ನು ಆಹ್ವಾನಿಸ್ತಾರೆ. ಅದಕ್ಕೆ ಪ್ರಭುಪಾದರು ಒಪ್ತಾರೆ. ಸರಿ, ನಾನು ಅಲ್ಲಿ ಬರ್ತೇನೆ ಅಂತ ಹೇಳಿ. ಅಕ್ಟೋಬರ್ 1970 ಮುಂಬೈಯಲ್ಲಿ
ಇನ್ನಷ್ಟು ಮಂದಿ ಶಿಷ್ಯರು ತಮ್ಮೊಡನೆ ಸೇರುವಂತೆ ಪ್ರಭುಪಾದರು ಮಾಡಿದ ಕೋರಿಕೆಯಂತೆ ಅಮೆರಿಕದ 20 ಮಂದಿ ಭಕ್ತರು ಬ್ರಸೆಲ್ಸ್ಗೆ ಹೋದರು. ಅಲ್ಲಿಂದ ಹೆಚ್ಚು ವೆಚ್ಚವಾಗದ ವಿಮಾನದಲ್ಲಿ ಮುಂಬೈಗೆ ಬಂದರು. ವಿಮಾನ ನಿಲ್ದಾಣದಲ್ಲಿ ಅವರು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಪರದಾಡುತ್ತಿದ್ದಾಗ ಶ್ರೀ ಕೈಲಾಶ್ ಸೆಕ್ಸಾರಿಯಾ ಅವರ ಬಳಿಗೆ ಬಂದರು. ಸೆಕ್ಸಾರಿಯಾ ಅವರು ಮುಂಬಯಿಯ ಶ್ರೀಮಂತ ವಾಣಿಜ್ಯೋದ್ಯಮಿ ಮತ್ತು ಶ್ರೀ ದಂದರಿಯಾ ಅವರ ಸೋದರಳಿಯ. ಅವರು ಪ್ರಭುಪಾದರಿಂದ ಒಂದು ಪತ್ರವನ್ನು ತಂದಿದ್ದರು. ಶ್ರೀ ಸೆಕ್ಸಾರಿಯಾ ಅವರು ಹಲವು ಕಾರುಗಳಿಗೆ ವ್ಯವಸ್ಥೆ ಮಾಡಿದ್ದರು. ಅವರು ಭಕ್ತರನ್ನು ಮೆರಿನ್ ಡ್ರೈವ್ ನಲ್ಲಿ ಮುಂಬಯಿಯ ಶ್ರೀಮಂತ ವಾಸದ ಮನೆಗಳಿದ್ದ ಪ್ರದೇಶಗಳಿಗೆ ತಮ್ಮ ಮನೆಗೆ ಕರೆದೊಯ್ದರು. ಅವರ ಊಟಕ್ಕೆ ಮತ್ತು ವಾಸಕ್ಕೆ ವ್ಯವಸ್ಥೆ ಮಾಡಿದರು. ಆ ಪ್ರಭುಪಾದರು ಈ ಚಳವಳಿಯಲ್ಲಿ ಅಂದ್ರೆ ಈ ಸಂಕೀರ್ತನವನ್ನು ಪ್ರಪಂಚದಿಂದ ಹರಡುವಾಗ ಏನಾಗ್ತದೆ ಅಂದ್ರೆ ನೀವು ಅಲ್ಲಿ ಗಮನಿಸಬಹುದು. ಅಂದ್ರೆ ಒಬ್ಬರೆಲ್ಲ ಒಬ್ರು ಸಹಾಯ ಹಸ್ತ ನೀಡ್ತಾ ಇದ್ರು. ಮುಖ್ಯವಾಗಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳುವವರಿಗೆ ವಾಸಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಹಾಗೆ ಊಟದ ವ್ಯವಸ್ಥೆ ಅಂದ್ರೆ ಪ್ರಸಾದವನ್ನು ತಯಾರಿಸುವಂಥದ್ದು, ಪ್ರಸಾದವನ್ನು ಹಂಚುವಂಥದ್ದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ರು. ಒಬ್ಬರಿಂದ ಒಬ್ಬರಿಗೆ ಸಹಾಯವನ್ನು ಮಾಡ್ತಾ ಇದ್ರು. 2 ದಿನಗಳ ನಂತರ ಪ್ರಭುಪಾದರು ಮರುದಿನ ಬರುವರೆಂದು ತಿಳಿಸುವ ತಂತಿ ವಾರ್ತೆಯೊಂದು ಶ್ರೀ ಸೆಕ್ಸಾರಿಯಾ ಅವರಿಗೂ ಭಕ್ತರಿಗೂ ಬಂದಿತು. ಪ್ರಭುಪಾದರು ಮುಂಬಯಿಯ ವಿಮಾನ ನಿಲ್ದಾಣಕ್ಕೆ ಬಂದರು. ಬಹು ಉತ್ಸಾಹದ ಸ್ವಾಗತ ನೀಡಿದ ನಂತರ ಶ್ರೀ ಸೆಕ್ಸಾರಿಯಾ ಅವರ ಮನೆಗೆ ಬಂದರು. ಅಂತೂ 2 ದಿನಗಳ ನಂತರ ಬರ್ತಾರೆ ಶ್ರೀಲ ಪ್ರಭುಪಾದರು. ಮೆರಿನ್ ಡ್ರೈವ್ ಸಮುದ್ರ ತೀರದಲ್ಲಿ ಚಾಚಿದೆ. ಅದರ ಉದ್ದಕ್ಕೂ ಇರುವ ಮನೆಗಳು ಅತ್ಯಂತ ಶ್ರೀಮಂತರಿಗೆ ಸೇರಿದವು. ಶ್ರೀ ಸೆಕ್ಸಾರಿಯಾ ಅವರದು 7 ಅಂತಸ್ತುಗಳ ಮನೆ. ಅವರು ಪ್ರಭುಪಾದರಿಗೆ ಮೊದಲ ಅಂತಸ್ತಿನಲ್ಲಿ ವಿಶಾಲವಾದ ಕೊಠಡಿಗಳನ್ನು ಕೊಟ್ಟರು. ಅಲ್ಲಿಂದ ಅರೇಬಿಯನ್ ಸಮುದ್ರವನ್ನು ಕಾಣಬಹುದಾಗಿತ್ತು. ಇಷ್ಟೆಲ್ಲ ಶ್ರೀಮಂತರು ಒಂದು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಪ್ರಭುಪಾದರ ಒಂದು ಪ್ರವಚನವನ್ನು ಕೇಳ್ತಾ, ಅವರ ಸಂಕೀರ್ತನೆಯನ್ನು ಕೇಳ್ತಾ ಪ್ರತಿಯೊಬ್ಬರು ಕೂಡ ಅವರಿಗೆ ತಲೆಬಾಗಿಸ್ತಾ ಇದ್ರು ಅಂತ ಹೇಳಿ ಇಲ್ಲಿ ನಾವು ತಿಳಿಬಹುದು. ಮುಂಬಯಿಯು ಭಾರತದಲ್ಲಿ ಅತ್ಯಂತ ಪ್ರಾಪಂಚಿಕ ಮನೋಧರ್ಮದ ನಗರ ಎಂದು ಪ್ರಭುಪಾದರು ಹೇಳಿದರು. ಅದು ರಾಷ್ಟ್ರದ ಚಲನಚಿತ್ರದ ರಾಜಧಾನಿ. ಈ ಚಲನಚಿತ್ರ ಉದ್ಯಮಿ ಇದು ಹೇಳ್ಬೋದು. ಮುಂಬೈ ನಗರ ಪ್ರಾಪಂಚಿಕ ಮನೋಧರ್ಮದ ನಗರ, ಇದನ್ನು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಭಾರತದ ಬೇರೆಲ್ಲ ನಗರಗಳಿಗಿಂತ ಇಲ್ಲಿ ಹೆಚ್ಚಾಗಿ ಜನರು ಪಾಶ್ಚಾತ್ಯ ಉಡುಪನ್ನು ಧರಿಸುತ್ತಾರೆ. ಈ ನಗರವು ಭಾರತದ ಮಹಾದ್ವಾರ, ಅತ್ಯಂತ ಹೆಚ್ಚು ಸಂಖ್ಯೆಯ ಕೈಗಾರಿಕೆಗಳು, ಅತ್ಯಂತ ಹೆಚ್ಚು ಸಂಖ್ಯೆಯ ವಾಣಿಜ್ಯ ವ್ಯವಹಾರಗಳು ಮತ್ತು ಅತ್ಯಂತ ಹೆಚ್ಚು ಸಂಖ್ಯೆಯ ಜಾಹೀರಾತು ಬೋರ್ಡ್ಗಳು ಈ ನಗರದಲ್ಲಿ ಇದ್ದವು. ಅದೊಂದು ಸಂಸ್ಕೃತಿಗಳ ಮತ್ತು ಮತಧರ್ಮಗಳ ಸರ್ವ ದೇಶಗಳ ಪ್ರಾರಂಭದ ಸಂಗಮ. ಆದರೆ ಕಲ್ಕತ್ತಾದಲ್ಲಿದ್ದಂತೆ ನಕ್ಸಲೈಟರ ಭಯೋತ್ಪಾದಕತೆ ಇರಲಿಲ್ಲ ಮತ್ತು ದೆಹಲಿಯ ದಟ್ಟವಾದ ರಾಜಕೀಯದ ವಾತಾವರಣವಿರಲಿಲ್ಲ. ಅಂದ್ರೆ ಮುಂಬೈ ಈಗ ಅದು ಪ್ರಾಪಂಚಿಕ ಮನೋಧರ್ಮದ ನಗರ ಆಗಿದ್ರು ಕೂಡ ಅಲ್ಲಿ ನಕ್ಸಲೈಟರ ಒಂದು ಭಯೋತ್ಪಾದಕತೆ ಇರಲಿಲ್ಲ. ಹಾಗೆ ದಟ್ಟವಾದ ರಾಜಕೀಯದ ವಾತಾವರಣ ಕೂಡ ಇರಲಿಲ್ಲ. ದೆಹಲಿ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯದ ವಾತಾವರಣ ಇರುವಂತದ್ದು. ಚೈತನ್ಯ ಮಹಾಪ್ರಭುಗಳನ್ನು, ಅವರ ಸಂಕೀರ್ತನ ಚಳುವಳಿಯನ್ನು ಆರಾಧಿಸುವ ಶ್ರೀಮಂತ ಕುಟುಂಬಗಳು ಇರಲಿಲ್ಲ, ಅದು ಕೂಡ ಇರಲಿಲ್ಲ. ಆದ್ರೆ ಉಪದೇಶಕ್ಕೆ ಇಲ್ಲಿ ಕೆಲವು ವಿಶೇಷವಾದ ಸೌಲಭ್ಯಗಳಿದ್ದವು ಎಂದು ಪ್ರಭುಪಾದರು ಹೇಳುತ್ತಿದ್ದರು. ಅದು ಸಿರಿವಂತ ನಗರ, ಬುದ್ಧಿವಂತರು, ಹೊಸದೊಂದು ವಿಚಾರವನ್ನು ಶೀಘ್ರವಾಗಿ ಸ್ವೀಕರಿಸಬಲ್ಲವರು ಆದ ಅನೇಕ ಮಂದಿ ದೈವ ಭಕ್ತರ ನಿವಾಸಗಳಿದ್ದವು. ಮುಂಬಯಿಯು ಕೃಷ್ಣ ಪ್ರಜ್ಞೆಗೆ ತುಂಬಾ ಬೆಂಬಲ ಕೊಡುವ ನಗರವಾಗುತ್ತದೆ ಎಂದು ಪ್ರಭುಪಾದರು ಭವಿಷ್ಯ ಹೇಳಿದರು. ಇಲ್ಲಿ ಆಧ್ಯಾತ್ಮಿಕದ ಒಂದು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಜನರು ತುಂಬಾ ಕಾತರಾಗಿದ್ರು. ಮುಂಬಯಿಯಲ್ಲಿ ಪ್ರಭುಪಾದರ ಉಪದೇಶದ ಮೊದಲನೆಯ ಕಾರ್ಯಕ್ರಮ ಸಾಧುಗಳ ಒಂದು ಸಭೆಯಲ್ಲಿ ಶ್ರೀ ಸೆಕ್ಸಾರಿಯರ ಮನೆಯಿಂದ ಕೆಲವು ಮನೆಗಳಾಚೆ ಒಂದು ಬಯಲಿನಲ್ಲಿ ಚಪ್ಪರವೊಂದರಲ್ಲಿ ನಡೆಯಲಿತ್ತು. ಪ್ರಭುಪಾದರ ಶಿಷ್ಯರಿಗೂ ಆಹ್ವಾನವಿತ್ತು. ಪ್ರಭುಪಾದರು ಅಲ್ಲಿಗೆ ಬರುವುದಕ್ಕೆ ಹಲವು ಗಂಟೆಗಳ ಮೊದಲೇ ಶಿಷ್ಯರು ಬಂದಿದ್ದರು. ವೇದಿಕೆಯ ಮೇಲೆ ಉದ್ದವಾದ ಪಂಕ್ತಿಗಳಲ್ಲಿ ಕುಳಿತಿದ್ದ ಭಾರತೀಯ ಸಾಧುಗಳ ಸಮೂಹವನ್ನು ಕಂಡು ಶಿಷ್ಯರು ಬೆರಗಾದರು. ಸಾಧುಗಳಲ್ಲಿ ಕೆಲವರು ಗಡ್ಡ ಬಿಟ್ಟಿದ್ದರು, ಕೆಲವರು ತಲೆಯನ್ನು ಬೋಳಿಸಿದ್ದರು, ಕೆಲವರಿಗೆ ಉದ್ದವಾದ ಜಟೆ ಮತ್ತು ಕೈಯಲ್ಲಿ ತ್ರಿಶೂಲ, ಇನ್ನೂ ಕೆಲವರು ದೇಹಕ್ಕೆ ಬೂದಿಯನ್ನು ಬಳೆದುಕೊಂಡಿದ್ದರು, ಮತ್ತೆ ಕೆಲವರು ಮಣಿಗಳಿಂದ ಮತ್ತು ಮಣ್ಣಿನ ಗೆರೆಗಳಿಂದ ಅಲಂಕಾರ ಮಾಡಿಕೊಂಡಿದ್ದರು.
ಭಕ್ತರಿಗೆ ಪರಮಾಶ್ಚರ್ಯವಾಯಿತು. ಈ ಬಿಳಿಯ ಚರ್ಮದ ವೈಷ್ಣವರನ್ನು ಕಂಡು ಹಲವರು ಸಾಧುಗಳಿಗೂ ಪರಮಾಶ್ಚರ್ಯವಾಯಿತು. ಯಾಕೆಂದ್ರೆ ಶ್ರೀಲ ಪ್ರಭುಪಾದರು ಮೊದಲಿಗೆ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸುವಂಥದ್ದು ಅಮೆರಿಕದಲ್ಲಿ. ಸೊ ಅವರನ್ನು ಇಲ್ಲಿಗೆ ಭಾರತಕ್ಕೆ ಕರೆದುಕೊಂಡು ಬರ್ತಾರೆ. ಅವರಿಗೆ ಇಲ್ಲಿಯ ಸಾಧುಗಳನ್ನೆಲ್ಲ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ಈ ಒಂದು ಅಮೆರಿಕನ್ನರನ್ನು ನೋಡಿ ಸಾಧುಗಳಿಗೂ ಆಶ್ಚರ್ಯ ಆಗುತ್ತೆ. ಭಕ್ತರು ವೇದಿಕೆಯ ಮೇಲೆ ಬಂದು ಕೀರ್ತನೆಯನ್ನು ಪ್ರಾರಂಭಿಸಿದಾಗ ಸಭಿಕರು ತಾಳ ಹಾಕುತ್ತಾ ಸಂಕೀರ್ತನೆ ಮಾಡುತ್ತಾ ಪ್ರತಿಕ್ರಿಯೆ ತೋರಿದರು. ಅಂತೂ ಹರೇ ಕೃಷ್ಣ ಒಂದು ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತರೆಲ್ಲ ಸೇರಿ ಸಭಿಕರೆಲ್ಲ ಸಂತೋಷದಿಂದ ತಾಳ ಹಾಕ್ತಾ ಇದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅನಂತರ ಸೆಕ್ಸಾರಿಯಾ ಅವರ ಸಲಹೆಯಂತೆ ಭಕ್ತರು ಸಂಕೀರ್ತನೆ ಮಾಡುತ್ತಾ ಬೀದಿಗೆ ಹೊರಟರು. ಸಭಿಕರಲ್ಲಿ ಅನೇಕರು ಅವರನ್ನು ಹಿಂಬಾಲಿಸಿದರು. ಅಂದು ಸಂಜೆ ಭಕ್ತರು ಪ್ರಭುಪಾದರೊಂದಿಗೆ ಚಪ್ಪರಕ್ಕೆ ಬಂದರು. ಪ್ರಭುಪಾದರು ಎತ್ತರವಾದ ವೇದಿಕೆಯ ಮೇಲೆ ಕುಳಿತರು. ಅವರ ಶಿಷ್ಯರು ಅವರ ಪಾದಗಳ ಬಳಿ ಕುಳಿತರು. ತಮ್ಮ 3 ಶಿಷ್ಯರಿಂದ ಇಂಗ್ಲಿಷಿನಲ್ಲಿ ಭಾಷಣಗಳನ್ನು ಮಾಡಿಸಿದ ನಂತರ ಪ್ರಭುಪಾದರು ಹಿಂದಿಯಲ್ಲಿ ಮಾತನಾಡಿದರು. 500ಕ್ಕೂ ಹೆಚ್ಚು ಮಂದಿ ಶ್ರೋತೃಗಳು ನಿಶ್ಶಬ್ದವಾಗಿ ಆಲಿಸಿದರು. ಉಪನ್ಯಾಸ ಮುಗಿದ ನಂತರ ಪ್ರಭುಪಾದರು ವೇದಿಕೆಯಿಂದ ಕೆಳಕ್ಕೆ ಬಂದರು. ಅವರ ಸುತ್ತ ಗುಂಪು ಸೇರಿತು. ಅವರ ಪಾದಗಳಿಗೆ ನಮಸ್ಕಾರ ಮಾಡಿತು. ಅವರ ಕಾರಿನವರಿಗೆ ಅವರನ್ನು ಹಿಂಬಾಲಿಸಿತು. ಪೂರ್ವ ಯೋಜನೆ ಇಲ್ಲದೆ ಮುಂಬಯಿಯ ಬೀದಿಗಳಲ್ಲಿ ತಮ್ಮ ಶಿಷ್ಯರು ನಡೆಸಿದ ಕೀರ್ತನೆಯ ವಿಷಯವನ್ನು ಅವರಿಂದ ಕೇಳಿ ತಿಳಿದಾಗ ಪ್ರಭುಪಾದರು ಅವರು ಪ್ರತಿದಿನ ಅತ್ಯಂತ ಜನನಿಬಿಡ ಅಂಗಡಿ ಬೀದಿಗಳಿಗೆ ಹೋಗಿ ಸಂಕೀರ್ತನೆ ಮಾಡಬೇಕೆಂದು ಹೇಳಿದರು. ಅವರು ಹಾಗೆಯೇ ಮಾಡಿದರು. ಎಲ್ಲಿ ಜನಸಂದಣಿ ಇದ್ದರೆ ಅಲ್ಲಿ ಭಕ್ತರು ಹಾಜರಾಗಿ ಸಂಕೀರ್ತನೆ ನಡೆಸುವರು. ಅವರಿಗೆ ಬಲವಿತ್ತು, ಯೌವನವಿತ್ತು, ಉತ್ಸಾಹವಿತ್ತು, ಶ್ರದ್ಧೆ ಇತ್ತು. ಪ್ರತಿನಿತ್ಯ ಅವರು ರಸ್ತೆಗಳಲ್ಲಿ 3-4 ಗಂಟೆಗಳ ಕಾಲ ಸಂಕೀರ್ತನೆ ನಡೆಸುತ್ತಿದ್ದರು. ಅಂತೂ ಶ್ರೀಲ ಪ್ರಭುಪಾದರು ಇಲ್ಲಿ ನೋಡ್ಬೋದು ನೀವು, ಅವರ ಶಿಷ್ಯರು ಅವರ ಎಲ್ಲಿ ಕುಳಿತುಕೊಂಡಿದ್ರು ಅವರ ಪಾದಗಳ ಬಳಿ ಕುಳಿತಿದ್ರು. ಹಾಗೆ ಪ್ರಭುಪಾದರ ಆಜ್ಞೆಯನ್ನು ಅನುಸರಿಸ್ತಾ ಇದ್ರು. ಅವ್ರು ಹೇಳಿದ್ರು ಶಿಷ್ಯರಿಗೆ ನೀವು ಇಂಗ್ಲಿಷ್ ನಲ್ಲಿ ಭಾಷಣ ಮಾಡಿ ಅಂತ ಅದನ್ನ ಮಾಡ್ತಾ ಇದ್ರು. ನಂತರ ಪ್ರಭುಪಾದರು ವೇದಿಕೆಯಿಂದ ಕೆಳಕ್ಕೆ ಇಳಿದ ನಂತರ ಅವರ ಪಾದಗಳಿಗೆಲ್ಲ ನಮಸ್ಕಾರ ಮಾಡಿದ್ರು. ಸೊ ಕಾರಿನವರಿಗೆ ಹಿಂಬಾಲಿಸಿದ್ರು. ಇಲ್ಲಿ ಯಾವುದೇ ಒಂದು ಪ್ರಿಪರೇಷನ್ ಇಲ್ದೇನೆ ಶಿಷ್ಯರೆಲ್ಲ ನಡೆಸಿದ ಕೀರ್ತನೆಯ ವಿಷಯವನ್ನು ಕೇಳಿದ್ವಿ. ಪ್ರಭುಪಾದರು ಹೇಳ್ತಾರೆ, ನೀವು ಪ್ರತಿನಿತ್ಯ ಈ ರೀತಿಯಾಗಿ ಜನನಿಬಿಡ ಅಂಗಡಿ ಬೀದಿಗಳಿಗೆ ಹೋಗಿ ಕೀರ್ತನೆ ಮಾಡಿ, ಸಂಕೀರ್ತನೆ ಮಾಡಿ ಅಂತ ಅದನ್ನ ಅವರು ಪಾಲಿಸ್ತಾರೆ. ಅಂದ್ರೆ ಗುರುವಿನ ಆಜ್ಞೆಯನ್ನು ಪಾಲಿಸ್ತಾ ಇದ್ರು. ಯಾಕೆಂದ್ರೆ ಅವರಲ್ಲಿ ಆ ಒಂದು ಉತ್ಸಾಹ ಇತ್ತು, ಆಸಕ್ತಿ ಇತ್ತು, ಶ್ರದ್ಧೆ. ಈ ರೀತಿಯಾಗಿ 3-4 ಗಂಟೆಗಳ ಕಾಲ ಸಂಕೀರ್ತನೆ ನಡೆಸ್ತಿದ್ರು. ಇದರಿಂದ ಏನಾಗುತ್ತೆ, ಬೇಗ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನು ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಪ್ರಭುಪಾದರು ಸಂಕೀರ್ತನೆ ಮಾಡುತ್ತಾ ಶಿಷ್ಯರೊಂದಿಗೆ ತಾವೇ ಬೀದಿಗಳಿಗೆ ಹೋಗದಿದ್ದರೂ ಪ್ರತಿದಿನ ಬೆಳಿಗ್ಗೆ ಅವರು ಹೊರಡುವ ಮುನ್ನ ಮತ್ತು ಸಂಜೆ ಅವರು ಹಿಂದಿರುಗಿದಾಗ ಅವರಿಗೆ ನಿರ್ದೇಶನಗಳನ್ನು ಕೊಡುತ್ತಿದ್ದುದರಿಂದ ಮತ್ತು ತಮ್ಮ ಸಾನ್ನಿಧ್ಯದಿಂದ ಅವರ ಜೊತೆಗಿದ್ದಂತೆಯೇ ಆಗಿತ್ತು. ಪ್ರಭುಪಾದರು ಹೇಳಿದರು ಎನ್ನುವ ಕಾರಣದಿಂದಲೇ ಅವರು ಸಂಕೀರ್ತನೆ ಮಾಡುತ್ತಿದ್ರು. ಸಂಕೀರ್ತನೆ ಮಾಡುವುದು ಆತ್ಮದ ಸಹಜ ಕ್ರಿಯೆ ಎಂದು ಅವರಿಗೆ ತಿಳಿದಿತ್ತು. ಪ್ರತಿಯೊಬ್ಬರೂ ಸಂಕೀರ್ತನೆ ಮಾಡಬೇಕು. ಈ ಬದುಕು ಮುಗಿದಾಗ ತಾವು ಮತ್ತೆ ಮನೆಗೆ ಭಗವದ್ಧಾಮಕ್ಕೆ ಹೋಗುತ್ತೇವೆ ಎಂದು ಭಕ್ತರಿಗೆ ತಿಳಿದಿತ್ತು. ಅದಕ್ಕಿಂತ ಮುಖ್ಯವಾಗಿ ದಿನ ಮುಗಿದಾಗ ಅವರು ಮೆರಿನ್ ಡ್ರೈವ್ಗೆ ಪ್ರಭುಪಾದರ ಬಳಿಗೆ ಹೋಗುವರು. ಪ್ರಭುಪಾದರು ಮಂದಹಾಸದಿಂದ ಅವರನ್ನು ಪ್ರೋತ್ಸಾಹಿಸುವರು. ಇಷ್ಟು ಚೆನ್ನಾಗಿ ಪ್ರಭುಪಾದರು ಅವರ ಶಿಷ್ಯರನ್ನು ಎನ್ಕರೇಜ್ ಮಾಡ್ತಾ ಇದ್ರು. ಇಲ್ಲಿ ಭಕ್ತರಿಗೆ ಅವರ ಗುರಿಯ ಒಂದು ಸ್ಪಷ್ಟತೆ ಇತ್ತು. ಈ ಒಂದು ಸಂಕೀರ್ತನವನ್ನು ಮಾಡುವುದು ಅಂದ್ರೆ ಆತ್ಮದ ಸ್ವರೂಪ ಏನು, ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಇದನ್ನೆಲ್ಲ ಅವರು ಚೆನ್ನಾಗಿ ತಿಳಿದಿದ್ರು. ಇದನ್ನು ಮಾಡುವುದರಿಂದ ಏನಾಗ್ತದೆ, ಮರಳಿ ದೇವತ್ವ ನಡೆಗೆ ಹೋಗ್ಬೋದು ಅಂತೇಳಿ. ನಗರದಲ್ಲಿ ಸಂಕೀರ್ತನೆ ನಡೆಸುತ್ತಾ ಇದ್ದ ಪಾಶ್ಚಾತ್ಯ ಭಕ್ತರತ್ತ ಆಕಾಶವಾಣಿ ಕೇಂದ್ರಗಳು, ವೃತ್ತಪತ್ರಿಕೆಗಳು ಗಮನ ಹರಿಸಿದವು. ದಿ ಟೈಮ್ಸ್ ಆಫ್ ಇಂಡಿಯಾ ಅಕ್ಟೋಬರ್ 10ರ ಸಂಚಿಕೆಯಲ್ಲಿ ಒಂದು ಲೇಖನವು ಪ್ರಕಟವಾಯಿತು. ಸೊ ಇಲ್ಲಿ ಸಂಕೀರ್ತನೆ ಮಾಡುವುದು ಏನಾಯ್ತು, ಇದು ರೇಡಿಯೋ, ಆಕಾಶವಾಣಿ ಕೇಂದ್ರಗಳಲ್ಲಿ, ವೃತ್ತಪತ್ರಿಕೆಗಳು, ನ್ಯೂಸ್ ಪೇಪರ್ ಅಲ್ಲಿ ಇದೆಲ್ಲವೂ ಅವರೆಲ್ಲರೂ ಕೂಡ ಇದನ್ನು ನೋಟ್ ಮಾಡ್ತಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ಪೇಪರ್ ಅಲ್ಲಿ ಈ ರೀತಿಯಾಗಿ ಲೇಖನವು ಪ್ರಕಟವಾಗುತ್ತೆ. ಕಳೆದ ಕೆಲವು ದಿವಸಗಳಿಂದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ಕಾನ್ಗೆ ಸೇರಿದ್ದ ಅಮೆರಿಕದ ತಂಡವೊಂದು ಮುಂಬೈಯಲ್ಲಿ ಸಂಕೀರ್ತನೆ ಮಾಡುತ್ತಾ ತಿರುಗಾಡುತ್ತಿದೆ. ಈ ತಂಡದಲ್ಲಿ ಮಕ್ಕಳನ್ನು ಎತ್ತಿಕೊಂಡಿರುವ ಮಹಿಳೆಯರು ಇದ್ದಾರೆ. ಇವರು ತಾಳ, ಚಿಟಿಕೆ ಮತ್ತು ಮೃದಂಗಗಳನ್ನು ನುಡಿಸುತ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾರೆ.
ಪ್ರಾಪಂಚಿಕ ಮನೋಧರ್ಮದ ಪಶ್ಚಿಮ ಅಥವಾ ಅದರ ಬಹು ಸಣ್ಣ ಭಾಗವಾದರೂ ಕಟ್ಟ ಕಡೆಗೆ ಪೂರ್ವ ಜಗತ್ತಿನ ಆಧ್ಯಾತ್ಮಿಕತೆಯನ್ನು ಸ್ವೀಕರಿಸಲು ತಿರುಗಿರಬಹುದೇ? ಇಂದು ಇಲ್ಲಿ ಭಾರತದ ಸಾಧು ಸಮಾಜದಲ್ಲಿ ಪ್ರಾರಂಭವಾಗುವ 7ನೆಯ ಅಖಿಲ ಭಾರತ ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿರುವ ಕೃಷ್ಣ ನಾಮ ಸಂಕೀರ್ತನೆ ಮಾಡುವ ಅಮೆರಿಕನರಲ್ಲಿ ಹಲವರನ್ನು ನಾನು ಭೇಟಿಯಾದೆ. ಅವರ ಪ್ರಾಮಾಣಿಕತೆ ಮತ್ತು ಅವರು ಸ್ವೀಕರಿಸಿರುವ ಪಂಥಕ್ಕೆ ಸಂಪೂರ್ಣ ಸಮರ್ಪಣೆ ಇವು ನನಗೆ ಎದ್ದು ಕಂಡವು. ಮಥುರೆಯ ವೈಷ್ಣವರು ಈ ಭಕ್ತಿ ಉತ್ಸಾಹದ ತಂಡದವರಷ್ಟು ಮುಕ್ತರಾಗಿರುವುದು ಸಾಧ್ಯವಿಲ್ಲ ಎಂದು ನನಗನ್ನಿಸಿತು. ಸೊ ಇಲ್ಲಿ ಪ್ರಾಮಾಣಿಕತೆ, ನಮ್ರತೆ ಇದೆಲ್ಲವೂ ಈ ಗುಣಗಳು ನಾವು ಬೆಳೆಸಿಕೊಂಡಿರೋ ಏನಾಗುತ್ತೆ, ನಮಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತದೆ. ಚೌಪಾತಿ ತೀರದ ಮರಳು ಸೊಗಸಾಗಿತ್ತು ಮತ್ತು ಸ್ವಚ್ಛವಾಗಿತ್ತು. ಸಾವಿರಾರು ಜನ ಸೇರಿದ್ದರು. ಸಾಧುಗಳು ವೇದಿಕೆಯ ಮೇಲಿದ್ದರು. ಪ್ರಭುಪಾದರು ಅವರ ಶಿಷ್ಯರು ಇವರಲ್ಲಿ ಸೇರಿದ್ದರು. ಮಬ್ಬು ಬೆಳಕಿತ್ತು. ಅರಬ್ಬಿ ಸಮುದ್ರದ ಮೇಲೆ ಆಕಾಶ ಮೋಡದಿಂದ ತುಂಬಿತ್ತು. ಹಿತವಾದ ತಂಗಾಳಿ ಬೀಸುತ್ತಿತ್ತು. ಮಾಯಾವಾದ ಸಿದ್ಧಾಂತವನ್ನು ವಿವರಿಸುವ 2 ಉಪನ್ಯಾಸಗಳು ಆಗಲೇ ಮುಗಿದಿದ್ದವು. ಈಗ ಪ್ರಭುಪಾದರು ಮಾತನಾಡಬೇಕಾಗಿತ್ತು. ನಿಗದಿಯಾಗಿತ್ತಂತೆ ಆ ಸಂಜೆ ಅವರೇ ಕಡೆಯ ಉಪನ್ಯಾಸಕರು. ಸಭಿಕರಿಗೆ ಅವರ ಮಾತನ್ನು ಕೇಳಬೇಕೆಂದು ಅತ್ಯಾಸಕ್ತಿ ಇತ್ತು. ಈಗ ಅವರು ಮುಂಬೈಗೆ ಬಂದು ಅವರ ಶಿಷ್ಯರು ಪ್ರತಿನಿತ್ಯ ಸಾರ್ವಜನಿಕವಾಗಿ ಸಂಕೀರ್ತನೆ ಮಾಡುತ್ತಿದ್ದ ಕಾರಣದಲ್ಲಂತೂ ಪಶ್ಚಿಮದಲ್ಲಿ ಅವರು ಕೈಗೂಡಿಸಿಕೊಂಡ ಸಾಧನೆಗಳ ವಿಷಯದಲ್ಲಿ ಬಹು ಕುತೂಹಲವಿತ್ತು. ಹಿಂದಿನ 2 ಗಂಟೆಗಳ ಹಿಂದಿ ವಾಕ್ಚರಿಯಿಂದ ಬೇಸತ್ತು ತಾಳ್ಮೆಗೆಟ್ಟಿದ್ದ ಪ್ರಭುಪಾದರ ಶಿಷ್ಯರಿಗಂತೂ ಪ್ರಭುಪಾದರ ಮಾತಿಗಾಗಿ ಕಾಯುವುದೇ ಕಷ್ಟವಾಗಿತ್ತು. ಆದರೆ ಸಭಿಕರನ್ನುದ್ದೇಶಿಸಿ ಮಾತನಾಡುವುದರ ಬದಲು ಪ್ರಭುಪಾದರು ತಮ್ಮ ಶಿಷ್ಯರತ್ತ ತಿರುಗಿ ಸಂಕೀರ್ತನೆ ಪ್ರಾರಂಭಿಸಿ ಎಂದು ಹೇಳಿದರು. ಭಕ್ತರು ಕೀರ್ತನೆಯನ್ನು ಪ್ರಾರಂಭಿಸುತ್ತಿದ್ದಂತೆಯೇ ಪುಟ್ಟ ಸರಸ್ವತಿ ಎದ್ದು ನಿಂತು ಕುಣಿಯಲು ಪ್ರಾರಂಭಿಸಿದಳು. ಅವಳನ್ನು ಅನುಸರಿಸಿ ಇತರ ಭಕ್ತರು ಎದ್ದು ನಿಂತು ನೃತ್ಯ ಮಾಡಲು ಪ್ರಾರಂಭಿಸಿದರು. ಸರಿ, ಇಲ್ಲಿ ಅವರನ್ನು ಒಂದು ಸಮಾರಂಭಕ್ಕೆ ಕರೆದಿರ್ತಾರೆ. ಅಲ್ಲಿ ಏನಾಗುತ್ತೆ, ಮೊದಲಿಗೆ ಈ ಮಾಯವಾದ ಸಿದ್ಧಾಂತ, ಇವರು ಸಿದ್ಧಾಂತವನ್ನು ವಿವರಿಸುವ 2 ಉಪನ್ಯಾಸಗಳು ಮುಗ್ದಿರುತ್ತೆ. ಇನ್ನು ಪ್ರಭುಪಾದರು ಮಾತನಾಡ್ಬೇಕಿತ್ತು. ಅಂದ್ರೆ ಶಿಷ್ಯರಿಗಂತೂ ಪ್ರಭುಪಾದರು ಯಾವಾಗ ಮಾತನ್ನು ಶುರು ಮಾಡ್ತಾರೆ ಅಂತ ಹೇಳಿ, ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಅವರು ಕಾಯ್ತಾ ಇದ್ರು. ಹಾಗೆ ಪ್ರಭುಪಾದರು ಏನ್ ಮಾಡ್ತಾರೆ, ಅವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡೋದ್ರ ಬದಲು ಪ್ರಭುಪಾದರು ಅವರ ಶಿಷ್ಯರತ್ತ ತಿರುಗಿ ಸಂಕೀರ್ತನೆ ಪ್ರಾರಂಭಿಸಿ ಅಂತ ಹೇಳ್ತಾರೆ. ಸಂಕೀರ್ತನೆ ಮಾಡೋದ್ರಿಂದ ಏನಾಯ್ತು, ಜನರಿಗೆ ಅಂದ್ರೆ ಅವರಿಗೆ ಏನು ಪ್ರಭುಪಾದರು ಪಾಶ್ಚಾತ್ಯದಲ್ಲಿ ಈ ಒಂದು ಸಂಕೀರ್ತನ ಆಂದೋಲನ ಮಾಡಿದ್ದಾರೆ ಇದನ್ನು ತಿಳಿದುಕೊಳ್ಬೇಕು, ಇದೆಲ್ಲವೂ ಕೂಡ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಆಲ್ರೆಡಿ ಅವರು ಮುಂಬೈಯ ನಗರದಲ್ಲಿ ಅವರ ಶಿಷ್ಯರು ಸಂಕೀರ್ತನವನ್ನು ಮಾಡಿದ್ರು. ಹಾಗಾಗಿ ಇಲ್ಲಿ ಜನರು ಆ ಒಂದು ಸಂಕೀರ್ತನಕ್ಕೆ ಭಕ್ತರು ಕೀರ್ತನೆಯನ್ನು ಪ್ರಾರಂಭಿಸಿದಂತೆಯೇ ಜನರೆಲ್ಲ ಏನ್ ಮಾಡ್ತಾರೆ, ಎದ್ದು ನಿಂತು ನೃತ್ಯ ಮಾಡಲು ಪ್ರಾರಂಭಿಸಿದ್ರು. ಮೃದಂಗ ಮತ್ತು ಕರತಾಳಗಳಿಂದ ಕೀರ್ತನೆಗೆ ಜೀವ ಬಂದಾಗ ಭಕ್ತರ ನೃತ್ಯ ಮತ್ತು ಸಂಕೀರ್ತನೆಗಳು ವೇದಿಕೆಯ ಮೇಲಿದ್ದ ಕೆಲವರು ಸಾಧುಗಳ ಮನಸ್ಸನ್ನು ಕದಡಿದಂತೆ ತೋರಿತು. ಅವರು ಒಬ್ಬೊಬ್ಬರಾಗಿ ಎದ್ದು ಹೊರಟು ಹೋದರು. ಆದರೆ ಸಭಿಕರ ಪ್ರತಿಕ್ರಿಯೆ ಉತ್ಸಾಹದಿಂದ ತುಂಬಿತ್ತು. ಅವರಲ್ಲಿ ಬಹುಮಂದಿ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದರು. 5 ನಿಮಿಷಗಳ ಕಾಲ ಆನಂದ ವಿಷಯದ ಕೀರ್ತನೆ ನಡೆದ ಮೇಲೆ ಭಕ್ತರು ಪೂರ್ವ ಯೋಜನೆಯೇ ಇಲ್ಲದೆ ಆ ಕ್ಷಣದಲ್ಲಿ ಮರಳಿನ ಮೇಲೆ ಹಾರಿದರು ಮತ್ತು ಸಭಿಕರತ್ತ ಹೋದರು. ಜನಸಂದಣಿಯಲ್ಲಿ ಸಾವಿರಾರು ಮಂದಿ ಎದ್ದು ನಿಂತು ಭಕ್ತರೊಡನೆ ನೃತ್ಯದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು. ಸೊ ಈ ಸಾಧುಗಳಿಗೆ, ಯಾರು ಭಾರತೀಯ ಸಾಧುಗಳು ಯಾರಿದ್ರು ಅವರಿಗೆ ಒಬ್ಬೊಬ್ಬರಾಗಿ ಎದ್ದು ಹೊರಟೋದ್ರು ಅವರು. ಆದ್ರೆ ಅಲ್ಲಿ ನೆರೆದಿದ್ದ ಸಭಿಕರೆಲ್ಲರೂ ಕೂಡ ಭಕ್ತರ ಜೊತೆಗೆ ಈ ನೃತ್ಯದಲ್ಲಿ ಪಾಲ್ಗೊಂಡ್ರು. ಈ ವಿದೇಶಿಯರ ಪ್ರಾಮಾಣಿಕ ಕೃಷ್ಣ ಭಕ್ತಿಯಿಂದ ಪರವಶರಾಗಿ ಭಾರತೀಯರು ತಡೆಯಿಲ್ಲದ ಸಂತೋಷದಿಂದ ಕಣ್ಣೀರು ಸುರಿಸಲು ಪ್ರಾರಂಭಿಸಿದರು. ಹಿಂದೆಂದೂ ಇಂತಹ ಘಟನೆ ನಡೆದಿರಲಿಲ್ಲ. ಸಂಕೀರ್ತನೆಯಲ್ಲಿ ಮತ್ತು ನೃತ್ಯದಲ್ಲಿ ಪೊಲೀಸರು, ಪತ್ರಿಕಾ ವರದಿಗಾರರು ಸೇರಿಕೊಂಡರು. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಚಳುವಳಿಯ ಶಕ್ತಿಯನ್ನು ಪ್ರಭುಪಾದರು ಅವರ ಶಿಷ್ಯರು ತೋರಿಸಿಕೊಟ್ಟಂತೆ ಚೌಪಾತಿ ತೀರವು ಹರೇ ಕೃಷ್ಣ ಕೀರ್ತನೆಯ ಕೋಲಾಹಲದಿಂದ ತುಂಬಿ ಹೋಯಿತು. ಸುಮಾರು 10 ನಿಮಿಷಗಳ ನಂತರ ಕೀರ್ತನೆಯು ಮುಗಿಯಿತು. ಆದರೂ ಮಾತನಾಡುವ ಚಪಲದ ಗುಂಪಿನಲ್ಲಿ ಒಂದು ಕ್ಷೋಭೆಯ ಅಶಾಂತಿಯು ಹರಡಿತ್ತು. ಜನರೆಲ್ಲ ತಮ್ಮ ಆಸನಗಳಿಗೆ ಹಿಂದಿರುಗಿ ಕಾರ್ಯಕ್ರಮವು ಮತ್ತೆ ಪ್ರಾರಂಭವಾಗಬೇಕಾದರೆ 15 ನಿಮಿಷಗಳ ಕಾಲವಾಯಿತು. ಭಕ್ತರು ವೇದಿಕೆಯನ್ನು ಬಿಟ್ಟು ನೆಲದ ಮೇಲೆ ಕುಳಿತರು. ವೇದಿಕೆಯ ಮೇಲೆ ಪ್ರಭುಪಾದರೊಬ್ಬರೇ ಉಳಿದರು. ಧ್ವನಿವರ್ಧಕ ವ್ಯವಸ್ಥೆಯಲ್ಲಿ ಮೂಡಿ ಬಂದ ಪ್ರಭುಪಾದರ ಧ್ವನಿ ಪ್ರತಿಧ್ವನಿತವಾಯಿತು. ಅಂತೂ ಸಂಕೀರ್ತನೆ ಮುಗಿದ ನಂತರ ಸ್ವಾಭಾವಿಕವಾಗಿ ಜನರೆಲ್ಲ ಏನ್ ಮಾಡ್ತಾರೆ, ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ
ಅಶಿಸ್ತು ಬಂತು. ಮತ್ತೆ ಅವರನ್ನೆಲ್ಲ ಒಂದು ಶಿಸ್ತಿನಲ್ಲಿ ಕುಳಿಸೋದಕ್ಕೆ ಒಂದು 15 ನಿಮಿಷಗಳ ಕಾಲ ಆಯ್ತು. ಮತ್ತೆ ಪ್ರಭುಪಾದರು ಇವಾಗ ಮಾತನಾಡಲು ಶುರು ಮಾಡ್ತಾರೆ. ಮಹಿಳೆಯರೇ ಮತ್ತು ಮಹನೀಯರೇ, ನಾನು ಹಿಂದಿಯಲ್ಲಿ ಮಾತನಾಡಬೇಕೆಂದು ಕೋರಿದ್ದರು, ಆದರೆ ಹಿಂದಿಯಲ್ಲಿ ಮಾತನಾಡಿ ನನಗೆ ಹೆಚ್ಚು ಅಭ್ಯಾಸವಿಲ್ಲ. ಆದುದರಿಂದ ಈ ಸಭೆಯ ಅಧಿಕಾರಿಗಳು ನನಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ಅನುಮತಿ ನೀಡಿದ್ದಾರೆ. ಇದು ಮುಂಬೈ ನಗರ, ಬಹುಮಂದಿ ಇಲ್ಲಿ ಇಂಗ್ಲಿಷ್ ಭಾಷೆಯನ್ನಾಡುತ್ತಾರೆ. ಆದುದರಿಂದ ನಿಮಗೆ ನನ್ನ ಮಾತು ಅರ್ಥವಾಗುತ್ತದೆ ಎಂದು ನನಗೆ ಭರವಸೆ ಇದೆ. ಈ ಸಂಜೆ ಮಾತನಾಡಿದ ಹಿಸ್ ಹೋಲಿನೆಸ್ ಸ್ವಾಮಿ ಅಬಂತಾನಂದಜಿ ಅವರು ನಿಮಗೆ ಹೇಳಿದಂತೆ ಎಲ್ಲರೂ ಸದಾಚಾರವನ್ನು ಅನುಸರಿಸುವಂತೆ ಮಾಡುವುದು ಹೇಗೆ ಎನ್ನುವುದೇ ಸಮಸ್ಯೆ. ಈ ಕಲಿಯುಗದಲ್ಲಿ ಬಹಳ ದೋಷಗಳಿವೆ ಎಂದು ನನ್ನ ಭಾವನೆ. ಪ್ರತಿಯೊಬ್ಬರ ಹೃದಯವನ್ನು ಪರಿಶುದ್ಧಗೊಳಿಸುವುದಕ್ಕೆ ಚೈತನ್ಯ ಮಹಾಪ್ರಭುಗಳ ಚಳುವಳಿಗೆ ಎಷ್ಟು ಶಕ್ತಿ ಇದೆ ಎಂದು ಪ್ರಭುಪಾದರು ವಿವರಿಸಿದರು. ಚೈತನ್ಯ ಮಹಾಪ್ರಭುಗಳು ಉದ್ಧಾರ ಮಾಡಿದ 2 ದುಷ್ಟರು, ಜಗಾಯ್ ಮತ್ತು ಮಾದಾಯ್ ಇವರ ವಿಷಯವನ್ನು ಪ್ರಸ್ತಾಪಿಸಿದರು. ಈಗ ನಾವು ಸಾಮೂಹಿಕವಾಗಿ ಜಗಾಯ್ ಮದಾಯ್ಗಳನ್ನು ಉದ್ಧಾರ ಮಾಡುತ್ತಿದ್ದೇವೆ. ನಮಗೆ ಶಾಂತಿಯು ಬೇಕಾದರೆ, ನಾವು ಸದಾಚಾರದ ವೇದಿಕೆಯ ಮೇಲೆ ಆಸೀನರಾಗಿರಬೇಕಾದರೆ ನಾವು ಹರಿನಾಮ ಮಹಾಮಂತ್ರವನ್ನು ಜಗತ್ತಿನಲ್ಲೆಲ್ಲ ಹರಡಬೇಕು. ಇದನ್ನು ಸಾಧಿಸಿ ತೋರಿಸಿದ್ದಾಗಿದೆ. ಇಲ್ಲಿಗೆ ಬಂದಿರುವ ಅಮೆರಿಕದ ಮತ್ತು ಯುರೋಪಿನ ವೈಷ್ಣವರು ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡಿದ್ದಾರೆ. ಓಕೆ, ಇದನ್ನು ನಾವು ನಾಳೆ ದಿನ ವಿವರಣೆಯನ್ನು ನೋಡೋಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಿಗೆ ಜೈ. ನಮಾಚಾರ್ಯ ಶ್ರೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ.